ಹಾಯ್ ನಮಸ್ತೆ. ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಇವತ್ತಿನ ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಾವು ಎತ್ತುಕೊಂಡಿರುವಂತಹ ವಿಚಾರ ಯಾವುದು ಕೇಳಿದ್ರೆ ESI ಸಂಕಟ. ESI ಅಂದರೆ ತಮಗೆಲ್ಲ ಗೊತ್ತಿರಬಹುದು, ಹಲವಾರು ಜನ ಕಾರ್ಮಿಕರು ಉದ್ಯೋಗಿಗಳಿಗೆ ಒಂದಷ್ಟು ನೆರವಾಗತಕ್ಕಂಥ ಒಂದು ಸರ್ಕಾರ ಮಾಡಿರ್ತಕ್ಕಂಥ ವ್ಯವಸ್ಥೆ ESI. ಏನಂದರೆ ಆ ಒಂದು ಮೆಡಿಕಲ್ ಎಮರ್ಜೆನ್ಸಿಗಳು ಯಾವ ಸಂದರ್ಭದಲ್ಲಿ ಅವರು ಒಂದಷ್ಟು ಆರೋಗ್ಯ ತಲ್ಲಣಗೊಳ್ಳುತ್ತೆ ಅಥವಾ ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ, ಆ ಸಂದರ್ಭದಲ್ಲಿ ಅವರ ಕೈಯಲ್ಲಿ ಹಣ ಇಲ್ಲದಿದ್ದರೂ ಕೂಡ ಆ ಒಂದೇ ₹1 ವೆಚ್ಚ ಇಲ್ಲದೆ ಅವರ ಆರೋಗ್ಯದ ಒಂದು ರೀತಿಯಲ್ಲಿ ಚಿಕಿತ್ಸೆಯನ್ನು ಮಾಡಿಸಿಕೊಳ್ಳೋದಕ್ಕಾಗಿ ಸರ್ಕಾರ ಒಂದು ಫಂಡನ್ನು ಮಾಡಿದೆ. ಅದು ಕಾರ್ಮಿಕರ ಒಂದು ನಿಧಿಯನ್ನು ಮಾಡಿರುವಂಥದ್ದು. ಆ ನಿಧಿಯನ್ನು ESI ಅಂತ ಕರೀತಾರೆ. ಆದರೆ ಇಡೀ ಒಂದು ದೇಶದಲ್ಲಿ ವ್ಯವಸ್ಥಿತವಾಗಿ ಇದು ಕೆಲಸ ಮಾಡ್ತಾ ಇರಬೇಕಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ 6 ತಿಂಗಳಿನಿಂದ ಸತ್ತು ಬಿದ್ದಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆಯಲ್ಲಿ 60 ಕೋಟಿಗಿಂತಲೂ ಅಧಿಕ ಮೊತ್ತದ ಹಣವನ್ನು ಸುಮಾರು 6 ತಿಂಗಳುಗಳಿಂದ ಸರ್ಕಾರ ಯಾವುದೇ ಆಸ್ಪತ್ರೆಗಳಿಗೆ ಪಾವತಿ ಮಾಡಿಲ್ಲ. ಹಾಗಾಗಿ ಯಾವುದೇ ಒಂದು ಕಾರ್ಮಿಕರ ಚಿಕಿತ್ಸೆ ಕೂಡ ಈ ಒಂದು ಭಾಗದಲ್ಲಿ ನಡೀತಾ ಇಲ್ಲ. ಹಲವಾರು ಕಾರ್ಮಿಕರು ಈಗಾಗಲೇ ಆತ್ಮಹತ್ಯೆಗೆ ಶರಣಾದಂಥ ಉದಾಹರಣೆ ಕೂಡ ಇದೆ. ಈ ಬಾರಿ ಮಣಿಪಾಲದ ಒಂದು ಪ್ರತಿಷ್ಠಿತ ಆಸ್ಪತ್ರೆಯ ಒಬ್ಬ ಕಾರ್ಮಿಕ ಇತ್ತೀಚೆಗೆ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಂಥ ಪ್ರಕರಣ. ರಕ್ತದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂಥ ಆ ವ್ಯಕ್ತಿ ಏನೋ ಒಂದು ಸರ್ಕಾರದ ಮೊತ್ತದಿಂದ ಆತನ ಚಿಕಿತ್ಸೆ ನಡೀತಾ ಇತ್ತು. ಆದರೆ ಯಾವಾಗ ಸರ್ಕಾರ ಈ ಒಂದು ಹಣವನ್ನು ಕೊಡೋದನ್ನು ನಿಲ್ಲಿಸ್ತೋ ಬದುಕು ಮುಂದೆ ಸಾಗೋದಿಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟ, ಹಗ್ಗ ಹಾಕೊಂಡು ಪ್ರಾಣ ಬಿಟ್ಟಂಥ ಘಟನೆ ನಡೆದಿತ್ತು. ಇಂಥ ಹಲವಾರು ಘಟನೆಗಳು 2 ಜಿಲ್ಲೆಗಳಲ್ಲಿ ವರದಿಯಾಗಿರುವಂಥದ್ದು. ಎಲ್ಲೋ ಒಂದು ಕಡೆಯಲ್ಲಿ ಗಂಭೀರವಾದ ಸಮಸ್ಯೆಯ ಬಗ್ಗೆ, ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಹೊಡೆಯುವಂಥ ಭಾಷಣ ಶೂರರು, ಬಡಾಯಿ ವೀರರೆಲ್ಲ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ, ಚಕಾರ ಎತ್ತಾ ಇಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎರಡೂ ಪಕ್ಷಗಳು ಮತ್ತು ಎರಡೂ ಸರ್ಕಾರಗಳು ಕೂಡ ಇದರಲ್ಲಿ ಸಮಾನವಾದ ಜವಾಬ್ದಾರಿಯನ್ನು ಹೊತ್ತಿರುವಂಥದ್ದು. ಹಾಗಾಗಿ ಯಾವುದೇ ಪಕ್ಷ ಕೂಡ ESIನ ಬಗ್ಗೆ ಮಾತನಾಡ್ತಾ ಇಲ್ಲ. ಜಿಲ್ಲಾಧಿಕಾರಿಯನ್ನು ಕೇಳಿದ್ರೆ ನಾವು ಆ ನಿಧಿಯಿಂದ ಹಣ ಬಂದ ತಕ್ಷಣ ಬಿಡುಗಡೆ ಮಾಡ್ತೇವೆ, ನಮಗೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಮಂಗಳೂರಿನಿಂದ ನಮಗೆ ಈ ಒಂದು ಸಂಘಟನೆ ಅಥವಾ ಏನು ಕಲ್ಯಾಣ ನಿಧಿ ಏನಿದೆ ಅಲ್ಲಿಂದ ನಮಗೆ ಕಾರ್ಮಿಕರ ಕಲ್ಯಾಣ ನಿಧಿಯಿಂದ ಯಾವುದೇ ₹1 ಹಣ ಕೂಡ ಬರ್ತಾ ಇಲ್ಲ. ಅಲ್ಲೇ ಒಂದಷ್ಟು ಸಮಸ್ಯೆ ಇದೆ, ಅಲ್ಲೇ ಹೋಗಿ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆಯಲ್ಲಿ ಬಡಪಾಯಿ ಕಾರ್ಮಿಕರ ಬಗ್ಗೆ ಧ್ವನಿ ಎತ್ತಬೇಕಾದಂಥ ಸರ್ಕಾರಗಳು, ಪಕ್ಷಗಳು ಒಂದು ರೀತಿಯಲ್ಲಿ ಒಂದು ಮೌನ ಧೋರಣೆಯನ್ನು ತಳೆದಂಥ ಈ ಒಂದು ದಿನದಲ್ಲಿ ಒಂದಷ್ಟು ಹಿರಿಯ ನಾಗರಿಕರು ಸೇರಿಕೊಂಡು ಈ ಒಂದು ಸಮಸ್ಯೆಯ ಗಂಭೀರತೆಯನ್ನು ಉಡುಪಿಯ ಜನರಿಗೆ ತಿಳಿಸಿಕೊಡುವಂಥ ನಿಟ್ಟಿನಲ್ಲಿ ಇವತ್ತೊಂದು ಬೃಹತ್ ಮುಷ್ಕರ ಪ್ರತಿಭಟನೆಯನ್ನು ನಡೆಸಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಕಾರ್ಮಿಕರ ಪರವಾದಂಥ ಒಂದು ಹೋರಾಟಕ್ಕೆ ಇವತ್ತು ಮುನ್ನುಡಿಯನ್ನು ಬರೆಯಲಾಯಿತು. ಒಂದಷ್ಟು ಹಿರಿಯರು ಸೇರಿಕೊಂಡು ಏನು ಶ್ರೀಸಾಮಾನ್ಯರ ಜನಕಲ್ಯಾಣ ಸಂಘಟನೆ ಅನ್ನುವಂಥ ಒಂದು ಬ್ಯಾನರ್ನ ಅಡಿಯಲ್ಲಿ ಒಂದು ಹೋರಾಟವನ್ನು ಇವತ್ತು ನಡೆಸಿರುವಂಥದ್ದು. ಈ ಹೋರಾಟಕ್ಕೆ ವ್ಯಾಪಕವಾದಂಥ ಜನಬೆಂಬಲ ಕೂಡ ಇವತ್ತು ದೊರಕಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಸುಮಾರು 700ಕ್ಕೂ ಅಧಿಕ ಕಾರ್ಮಿಕರು ಇವತ್ತು ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸಿರುವಂಥದ್ದು. ಈ ಹೋರಾಟದ ಮುಖಂಡತ್ವವನ್ನು ವಹಿಸಿಕೊಂಡಂಥ GA ಕೋಟೆಯಾರ್ ಅವರು ಮತ್ತು GA ಕೋಟೆಯಾರ್ ದಂಪತಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸರ್ ನಮಸ್ತೆ. ಕೋಟೆಯಾರ್ ಅವರಲ್ಲಿ ಕೇಳಬೇಕು, ಇಡೀ ಒಂದು ಸಮಸ್ಯೆಯ ಗಂಭೀರತೆಯನ್ನು ಯಾರೂ ಕೂಡ ಅರಿತುಕೊಳ್ತಾ ಇಲ್ಲ. ಕಾರ್ಮಿಕರ ಸಮಸ್ಯೆಯ ಬಗ್ಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಲ್ಲಲ್ಲಿ ಭಾಷಣ ಬಿಗಿತಾರೆ, ಆದರೆ ಯಾರೂ ಕೂಡ ರಾಜಕೀಯ ವ್ಯಕ್ತಿಗಳಿರ್ಬೋದು, ಸಾಮಾಜಿಕ ಸಂಘಟನೆಗಳಿರ್ಬೋದು, ಯಾರೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಯಾಕೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಇದು ಕಾರಣ ಒಂದೇ ಇರೋದು, ನಮ್ಮ ದೇಶದಲ್ಲಿ ಕಾರ್ಮಿಕರ ಬಗ್ಗೆ ಯಾವುದೇ ಇಂಟ್ರೆಸ್ಟ್ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಗೂ ಇಲ್ಲ, ಸ್ಟೇಟ್ ಗೌರ್ಮೆಂಟಿಗೂ ಇಲ್ಲ. ಅವರಿಗೆ ಬಂಡವಾಳಶಾಹಿಗಳ ಪರವಾಗಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ಎಷ್ಟೋ ಸ್ವಚ್ಛ ಭಾರತ ಅಂತ ಹೇಳಿ ESI ಅವರ ಕೈಯಲ್ಲಿರುವುದರಿಂದ ಅವರು ESI ಪ್ರಾವಿಡೆಂಟ್ ಫಂಡನ್ನು ಆದಷ್ಟು ಬೇಗ ಮುರಿಸಬೇಕಂತ ಮಲ್ಟಿನ್ಯಾಷನಲ್ ಕಂಪನಿ ಕೊಟ್ಟು ನಮ್ಮ ಈ ಹಕ್ಕನ್ನು ತೆಗೆಯುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಕ್ಲೀನ್ ಭಾರತ ಮಾತ್ರವೇ ಹೇಳುದು. ಅವರ ಕ್ಲೀನ್ ಭಾರತದಲ್ಲಿ ಕಾರ್ಮಿಕರನ್ನ ಕ್ಲೀನ್ ಮಾಡ್ತಾರೆ, ಕಂಪ್ಲೀಟ್ ಕ್ಲಿಯರ್ ಮಾಡಿಬಿಡ್ತಾರೆ. ಒಂದ್ ದಿವಸ ನಾವು ಯಾರು ಇಲ್ಲ ಇಲ್ಲಿ. ನಾನು ಅದೇ ಕೇಳ್ತಾ ಇದ್ದೆ, ಎಲ್ಲೋ ಒಂದು ಕಡೆಯಲ್ಲಿ ಈ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡಿಬೇಕಿತ್ತು. ಕಾರ್ಮಿಕರ ಪರವಾಗಿ ಎಡಪಕ್ಷಗಳಿದ್ದಾವೆ, ಯಾರು ಕೂಡ ESI ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ. ಯಾಕಂದ್ರೆ ಎಡಪಕ್ಷಗಳು ಇದರಲ್ಲಿ ಅವರಿಗೆ ಕುರ್ಚಿ ಮಾತ್ರ ಬೇಕು, ಚೇರ್. ಈಗ ನಾವು ಇದೇ ಬಗ್ಗೆ ನಾವು CITU ಎಲ್ರಿಗೂ ಕರೆದಿದ್ದೇವೆ, ಯಾರೂ ಬರಲಿಲ್ಲ. ಇದು ಸಣ್ಣ ವಿಷಯ, ಆದ್ರೆ ಸಣ್ಣ ವಿಷಯ ಯಾರಿಗೆ? ಅವರಿಗೆ ಮಾತ್ರ. ಬಡ ಜನರಿಗೆ ಇದು ಸಣ್ಣ ವಿಷಯ ಅಲ್ವೇ ಅಲ್ಲ. ಈ ವಿಷಯನ್ನು ನಮ್ಮ ಇಲ್ಲಿ MP ನಾನು ನಿವೇದನೆ ಮಾಡಿದ್ದೆ, ಪರ್ಸನಲಿ ಹೋಗಿ ಮೆಮೊರಂಡಮ್ ಕೊಟ್ಟಿದ್ದೆ 15 ದಿವಸದ ಮೊನ್ನೆ, ಮೇಡಮ್ ನೀವು ಇದನ್ನು ನೋಡಬೇಕು ಅಂತ. ಅವರು ಅದರ ಬಗ್ಗೆ ಯಾವುದೇ ಮಾತನ್ನು ಮಾತಾಡಲಿಲ್ಲ. ಅಂದರೆ ಇಲ್ಲಿ
ಇಬ್ಬರು ದೀರ್ಘವಾದ ನಿರ್ಲಕ್ಷ್ಯ ಇಬ್ಬರು ಇದರಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳುವುದಕ್ಕೆ ನಾನು ಹಿಂದೆ ಮುಂದೆ ನೋಡೋದೇ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಈ ವಿಷಯ ಯಾಕೆ ಅಂದರೆ ಇದು ಹಳ್ಳಿಯಲ್ಲಿರುವ ಒಂದು ಜನತೆ, ಅವ್ರ ಹಳ್ಳಿ ನಮಗೂ ಬೇಕಾಗಿಲ್ಲ. ಹೌದು, ನಮಗೆ ಬರೀ ಟೌನ್ ಪ್ಲಾನಿಂಗ್ ಬಿಗ್ ಸಿಟಿ ಅಂತ ದೇಶದಲ್ಲಿ ಬಿಗ್ ಸಿಟಿಯೇ ಮಾಡ್ತೇನೆ, ನಾನು ಸಣ್ಣ ಸಿಟಿಗೆ ಹೋಗುವುದಿಲ್ಲ. ಸರ್ ಇಲ್ಲಿ ನಿಮ್ಮಲ್ಲಿ ಕೇಳ್ತಾ ESI ಫೆಸಿಲಿಟಿ ಕೇವಲ ಒಂದು ಅತ್ಯಂತ ಕೆಳವರ್ಗದ ಕಾರ್ಮಿಕರಿಗೆ ಮಾತ್ರ ಸಿಗ್ತಾ ಇರುವಂತದ್ದ ಅಥವಾ ಎಲ್ಲಾ ರೀತಿಯ ಕಾರ್ಮಿಕರಿಗೆ ಕೂಡ ಸಿಗ್ತಾ ಇಲ್ಲ? ಒಂದು ಕಂಪನಿಯಲ್ಲಿ 10 ಜನ ವರ್ಕರ್ ಇದ್ದರೆ ಆ ಕಂಪನಿ ಕಂಪಲ್ಸರಿ ESI ಮಾಡಲೇಬೇಕು. ಆದರೆ ಮಾಡೋಕೆ ಯಾಕೆ ಹೋಗುದಿಲ್ಲ ಅಂದ್ರೆ ಲೇಬರ್ ಆಫೀಸರ್ ಆ ಕಂಪನಿಗೆ ಹೋದಾಗ 10,000 ತೆಗೆದುಕೊಟ್ಟಾಗ ನೀವು ಇಲ್ಲ ನಿಮ್ಮಲ್ಲಿ 2 ಸ್ಟಾಫ್ ಇರೋದಂತ ಹೇಳಿ ಬರ್ತಾರೆ. ಅದರಿಂದ ಅಲ್ಲಿ ESI ಆಗುವುದಿಲ್ಲ. ಅಂದ್ರೆ ಹೆಚ್ಚಿನ ಕಾರ್ಮಿಕರೆಲ್ಲ ಈ ವ್ಯವಸ್ಥೆಯಿಂದ ಹೊರಗಿದ್ದಾರೆ. ಯಾಕಂದ್ರೆ ಅದಕ್ಕೆ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಮೈನ್, ದೇ ಆರ್ ದ ಹೈಯೆಸ್ಟ್ ಕರಪ್ಟ್ ಇನ್ ದಿ ವರ್ಲ್ಡ್. ಎಸ್ ಸರ್, ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ, ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ESI ನ ಬಗ್ಗೆ ಒಂದು ಅತಂತ್ರ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಅಥವಾ ಆ ಮೊತ್ತ ತಡೆ ಹಿಡಿದಿರುವಂತದ್ದು ಯಾಕೋಸ್ಕರ ಇಷ್ಟೊಂದು ದೊಡ್ಡ ಸಮಸ್ಯೆ ಎದುರಾಯಿತು? ಇಲ್ಲಿ ಒಂದು ಮೈನ್ ರೀಸನ್ ಅಂದ್ರೆ ಇದಕ್ಕೆ ಹೊಣೆಗಾರರು ಯಾರು? ಹೊಣೆಗಾರರನ್ನು ನಾನು ಹೇಳ್ತೇನೆ. ಒಂದು ನಾವೇ ಹೊಣೆಗಾರರು. ಈಗ ಜನರೇ ಯಾರು ಕಿವಿ ಇದ್ದು ಏನು ಮಾತನಾಡ್ತಾ ಇಲ್ಲ, ಇಲ್ಲಿಯ ಜನರಿಗೆ ನಾನು ಮೊನ್ನೆ ಒಂದು ಕಂಪನಿ ಹೋಗಿದ್ದೆ, ಅಲ್ಲಿ 550 ಜನ ಕಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಅವರು 8 ವರ್ಷದಲ್ಲಿ ಬರೀ 4 ಜನ ಮಾತ್ರ ಅದರ ಬೆನಿಫಿಟ್ ಅನ್ನು ಪಡೆದುಕೊಂಡಿದೆ. ಕೇಳಿದಾಗ ಅಲ್ಲಿ HR ಮ್ಯಾನೇಜರ್ ಹತ್ರ ಕೇಳಿ, ಸರ್ ನಮ್ಗೆ ESI ಬಗ್ಗೆ ನಾವು ಹೇಳಿ ಮಾಡೋದಿಲ್ಲ, ಬರೀ ಪ್ರೊಡಕ್ಟಿವಿಟಿ ಮಾತ್ರ ನಾವು ನೋಡ್ತೇವೆ, ಇದು ನಮ್ಮ ಜನ್ಮದಲ್ಲಿ ಬಂದದ್ದೊಂದು. ನಮ್ಮ ಕಾಲದಲ್ಲಿ ನಾವು ಪ್ರತಿಯೊಂದು ವರ್ಕರಿಗೆ ಮನೆ ಹೋಗಿ ಬಾಬಾ ನಿನಗೆ ಇದು ಉಂಟು, ಆ ಐಸಾ ಕರೋ ಅಂತ ಹಿಂದಿಯಲ್ಲಿ ಹೇಳಿ ಅವರನ್ನು ಮುಂದೆ ತರ್ತಿದ್ದು. ಈಗ ಅದು ಬೇಕಾಗಿಲ್ಲ. ಸರ್ಕಾರಕ್ಕೆ ನಾವು ಇದು ESI ಗೌರ್ಮೆಂಟ್ ಮಾಡಿದ ಹಣ ಅಲ್ಲ, ನಮ್ಮ ಹಣ. ನಾವು ತಿಂಗಳ ನಮ್ಮ ಸಂಬಳದಲ್ಲಿ ಕಟ್ಟಾಗತ್ತೆ, ನಮ್ಮ ಸಂಸ್ಥೆ ಒಂದಷ್ಟು ಬರುತ್ತದೆ. ಆ ಹಣದಲ್ಲೇ ಅವರು ಈಗ ವ್ಯವಹಾರ. ಈಗ ESI ನಾಳೆ ಕಂಪ್ಲೀಟ್ ಬಂದಾದ್ರೆ ಸಾಧಾರಣ 45,000 ESI ಎಂಪ್ಲಾಯೀಸ್ಗೆ ಕೆಲಸ ಇರುವುದಿಲ್ಲ. ನಮ್ಮ ಹಣದಲ್ಲಿ ಅವರಿಗೆ ಸಂಬಳ ಬರ್ತದೆ. ಇದು ನಮ್ಮ MP ಗೂ ಗೊತ್ತುಂಟು, ಪ್ರೈಮ್ ಮಿನಿಸ್ಟ್ರಿಗೂ ಗೊತ್ತುಂಟು, ಎಲ್ರಿಗೂ ಗೊತ್ತುಂಟು. ಹಾಗಾದ್ರೆ ಅವರ ಉದ್ದೇಶ ಏನಂತ ನಾನು ಕೇಳೋದು ಇಷ್ಟೇ. ಶೋಭಾ ಕರಂದ್ಲಾಜೆ ಆಗ್ಲಿ ಯಾರೇ ಆಗ್ಲಿ ಅವರೆಲ್ಲರೂ ನೇತಾರೆ. ಆದ್ರೆ ನೇತ ಆದವನಿಗೆ ಇದೊಂದು ನನ್ನ ಪ್ರಜೆಗಳಿಗೆ ಇದು ಇಲ್ಲ, ನನ್ನ ವಟಾರದಲ್ಲಿ ಜನರಿಗೆ ಕಷ್ಟ ಉಂಟು. ಮೊನ್ನೆ ತಾನೇ ಒಂದು ಸುಸೈಡ್ ಆದದ್ದು, ಅದು ನಮ್ಮ ಮನುಷ್ಯ ಆದವನು ಅದನ್ನು ಇದು ಮಾಡೋಕೆ ಸಾಧ್ಯನೇ ಇಲ್ಲ. ಈಗ ನಾವು ಹೇಳ್ತೇವೆ ESI ಅಲ್ಲ, ನಾನು ರೈತರ ಸುಸೈಡ್ ಯಾರೂ ಮಾಡೋದಿಲ್ಲ. ಆದರೆ ವರ್ಕಿಂಗ್ ಕ್ಲಾಸ್ ಪೀಪಲ್ 100% ಸುಸೈಡ್ ಮಾಡಿಯೇ ಮಾಡ್ತಾರೆ. ಯಾಕಂದ್ರೆ ಇವತ್ತು ನೋಡಿ, ಒಂದು ಸಿಕ್ನಿಗೆ KMCಗೆ ಹೋದ್ರೆ 3-4 ಲಕ್ಷ ಆಗ್ತದೆ. ಅವರು 15,000 ಸಂಬಳ ಕೊಡುವ ಎಲ್ಲಿಂದ ತಂದು ಕಟ್ಟಬಹುದು? ಬ್ಯಾಂಕ್ ಸಾಲ ಕೊಡ್ತಾರಾ? ಇಲ್ಲ. ಅವ ಏನ್ ಮಾಡ್ತಾನೆ, ಮಾರ್ವಾಡಿ ಹತ್ರ ಹೋಗ್ತಾ, ಮಾರ್ವಾಡಿ ತಿಂಗಳಿಗೆ 10 ರೂಪಾಯಿ 100ಕ್ಕೆ 10 ರೂಪಾಯಿ ಬಡ್ಡಿಯಲ್ಲಿ ಹಣ ಕೊಡ್ತಾ. ಅವ ಹೇಳ್ತಾ 2 ತಿಂಗಳಲ್ಲಿ ಕೊಡ್ತಾ. 2 ತಿಂಗಳಲ್ಲಿ ಕೊಡ್ತಿದ್ದಾಗ ಅವನ ಮನೆಯಲ್ಲಿ ಹುಡುಗಿ ಇದ್ರೆ ಹುಡುಗಿನ ಕಳಿಸ್ಕೊಡ್ತೀಯಾ, ನಿನ್ನ ಹೆಂಡತಿಯನ್ನು ಕಳಿಸ್ಕೊಡ್ತೀಯಾ, ಇಲ್ಲ ನಿನ್ನನ್ನು ಮರ್ಡರ್ ಮಾಡುತ್ತೆ. ಮಾಫಿಯಾಗೆ ಏನೂ ಕಡಿಮೆ ಇಲ್ಲ ನಮ್ಮ ದೇಶದಲ್ಲಿ. ಕಡೆಗೆ ಕ್ಯಾನ್ಸರ್ ನಂತ ರೋಗಗಳು ಬಂದು ಬಿಟ್ರೆ ಅಲ್ಲಿ ಇಡೀ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲವನ್ನ. ಯಾಕೆ ಈಗ ಜಸ್ಟ್ ಒಂದು ಕಾರ್ಡಿಯೋಗ್ರಾ ಇದು ಮಾಡಬೇಕಾದ್ರೆ 2,500 ಆಗ್ತದೆ. ನನಗೆ ಆಗಿದೆ 2.5 ಲಕ್ಷ ಆಗಿದೆ. ಆದ್ರೆ ನಮ್ಗೆ ಅಲ್ಲಿ ಇನ್ಶೂರೆನ್ಸ್ ಇತ್ತು. ನನ್ನ ಮಗನಿಗೆ ನನ್ಗಾಯ್ತು, ನನ್ನ ಮಗಳಿಗೆ ESI ಇತ್ತು. ಸರ್ ಇಲ್ಲಿ ಅದೇ ESI ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ESI ಅಂದ್ರೆ ಆ ವ್ಯವಸ್ಥೆಯ ಬಗ್ಗೆ ನಮ್ಮ ಜನರಿಗೆ ಅರಿವೇ ಇಲ್ಲ. ESI ಹಲವಾರು ಜನ ಸಿಬ್ಬಂದಿಗಳಿರ್ಬೋದು, ಹಲವಾರು ಜನ ಕಾರ್ಮಿಕರ ಸಂಬಳದಲ್ಲಿ ಪ್ರತಿ ತಿಂಗಳು ಕಟ್ ಮಾಡ್ತಾರೆ. ಆದ್ರೆ ಅದರ ಬೆನಿಫಿಟ್ ಅನ್ನ ನಾವು ಪಡ್ಕೊಳ್ಬೇಕು. ESI ಅಂತ ಹೇಳಿ ಒಂದು ಆಸ್ಪತ್ರೆ ಇದೆ, ನಮ್ಮ ಪ್ರತಿಯೊಂದು ಖರ್ಚನ್ನ ಅದು ಫ್ರೀ ಆಗಿ ಅದು ಮಾಡಿಕೊಡತ್ತೆ ಅನ್ನುವಂಥದ್ದು ಹೆಚ್ಚಿನ ಜನರಿಗೆ ಅರಿವೇ ಇಲ್ಲ. ಇದರ ಬಗ್ಗೆ ಅರಿವು ಮೂಡಿಸಬೇಕಾದವರು ಯಾರು? ಅದರಲ್ಲಿ ಆಕ್ಚುಲಿ ಇದನ್ನು ಅರಿವು ಮಾಡುವ ಒಂದು ಕಾಲದಲ್ಲಿ ಈಗ ನಮ್ಮಲ್ಲಿ ಟ್ರೇಡ್ ಯೂನಿಯನ್ ಇಲ್ಲ. ಸಾಧಾರಣ 1975ರಿಂದ 95ರವರೆಗೆ ಪ್ರತಿಯೊಂದು ಟ್ರೇಡ್ ಯೂನಿಯನ್ ಇದರ ಬಗ್ಗೆ ಹೇಳ್ತಿತ್ತು. ಆದರೆ ನಾನು ಇಲ್ಲಿ 11 ವರ್ಷದಿಂದ ಇದ್ದೇನೆ, ನಾನು ಬೊಂಬೆಯಿಂದ ಬಂದವ. ಇಲ್ಲಿ ಯಾವುದೇ ಒಂದು ಟ್ರೇಡ್ ಯೂನಿಯನ್ ಇಲ್ಲ. ಇದ್ರೂ ಕೂಡ ಬರೀ BD ಅವರಿಗೆ ಮಾತ್ರ, ಉಳಿದ ಯಾವುದೇ ಕಂಪನಿಗೆ ಅವರು ಏನೂ ಮಾಡೋದಿಲ್ಲ. ಅದು ಕೂಡ ಕೆಲವು ಪಕ್ಷದವರ ಬಾವುಟ ಹಿಡಿಲಿಕ್ಕೆ ಅಷ್ಟೇ ಸೀಮಿತ ಆಗಿದ್ದಾರೆ ಬಿಟ್ರೆ ಅವರಿಗೆ ಏನು ನಾಲೆಜ್ ಯಾವುದೂ ಇಲ್ಲ. ಅವರಿಗೂ ನಾನು ನಿನ್ನೆ ಕೇಳಿದಾಗ, ಸರ್ 1948 ಆಕ್ಟ್ ಅಲ್ಲಿ ಹೀಗೀಗ ಉಂಟಲ್ಲ ಸರ್, ಅದು ಯಾರು ಇದು ಮಾಡ್ತಾರೆ, ಅದೆಲ್ಲ ಎಂತ ಬೇಕು? ನಾನು ಹೇಳಿದೆ, ಅದು ಬೇಕಾದ್ರೆ ನಾವು ಇರುವುದು ಎಂತಕ್ಕಾಗಾದ್ರೆ, ನೀವು ಬರೀ ರೆಡ್ ಲೈಟ್ ಹಾಕೊಂಡು ಕೂತಾರೆ, ಅದಕ್ಕೆ ಮಾನವೀಯ ಬರೋದಿಲ್ಲ. ಮೇಡಮ್, ನಿಮ್ಮಲ್ಲಿ ಕೇಳಬೇಕು, ಮಹಿಳೆಯರ ಪಾತ್ರ ಬಹಳ ಪ್ರಮುಖವಾಗಿ. ಒಂದು ಇಡೀ ಸಂಸಾರವನ್ನ ನಡೆಸಿಕೊಂಡು ಹೋಗುವವಳು ಮಹಿಳೆ. ಆ ಮಹಿಳೆಯರು ಈ ಕಾರ್ಮಿಕರ ಜೀವನದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಆ ಮಹಿಳೆಯರಿಗಿರ್ಬೋದು, ಮನೆಯಲ್ಲಿ ಮಕ್ಕಳಿಗಿರ್ಬೋದು, ಒಂದು ಅನಾರೋಗ್ಯ ಆದರೆ ಇಡೀ ಒಂದು ಸಂಸಾರವನ್ನು ನಡೆಸೋದೇ ಆತನ ಇಡೀ
ಒಂದು ವ್ಯವಸ್ಥೆ ಅಂದರೆ ಮನೆ ನಡೀತಾ ಇರುವಂಥ ಆರ್ಥಿಕ ವ್ಯವಸ್ಥೆ ಕುಸಿದು ಬೀಳುತ್ತೆ. ಇಂಥ ಸಂದರ್ಭದಲ್ಲಿ 6 ತಿಂಗಳುಗಳಿಂದ ಈ ಕಾರ್ಮಿಕರಿಗೆ ಒಂದೇ ₹1 ಯಾವುದೇ ರೀತಿಯ ಸಿಗ್ತಾ ಇಲ್ಲ. ಅವರಿಗೆ ಚಿಕಿತ್ಸೆಯನ್ನ ನಿರಾಕರಣೆ ಮಾಡಲಾಗ್ತಾ ಇದೆ. ಈ ದೇಶದ ಸಂವಿಧಾನದಲ್ಲಿ ಅತ್ಯಂತ ದೊಡ್ಡ ಅಪರಾಧ. ಒಬ್ಬನಿಗೆ ಚಿಕಿತ್ಸೆಯನ್ನ ನಿರಾಕರಣೆ ಮಾಡೋದಂದ್ರೆ ದೊಡ್ಡ ಅಪರಾಧ. ಎಲ್ಲಾ ಆಸ್ಪತ್ರೆಗಳಿಂದ ಕೂಡ ರೋಗಿಗಳು ಹೊರಗೆ ಬರ್ತಾ ಇದ್ದಾರೆ, ನಮಗೆ ಇಲ್ಲಿ ESI ಅಡಿಯಲ್ಲಿ ಚಿಕಿತ್ಸೆ ಆಗ್ತಾ ಇಲ್ಲ ಅಂತ. ನೀವೇನ್ ಹೇಳ್ತೀರಿ? ಈ ಸಮಸ್ಯೆಯ ಗಂಭೀರತೆಯನ್ನ ನಮ್ಮ ತಾಯಂದರು ಇವತ್ತು ರಸ್ತೆಗಿಳಿದು ಹೋರಾಟ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ಅದಕ್ಕಾಗಿ ನಾವು ಬಂದಿದ್ದೇವೆ ಹೊರಗೆ. ನಮ್ಮ ಮಕ್ಕಳಿಗೆ ಸರಿಯಾಗಿ ಸಮಯ ಸಿಗ್ತಾ ಇಲ್ಲ. ಈಗ ಮನೆಯಲ್ಲಿ ಏನಾಗ್ತದೆ, ಯಾರಿಗೆ ಸೌಖ್ಯ ಇಲ್ಲ, ಮಗುವಿಗೆ ಸೌಖ್ಯ ಇಲ್ಲ ಇತ್ತು. ಅವಾಗ ಅದನ್ನು ಕೊಂಡು ಹೋಗುವಾಗ ರಾತ್ರಿ 12 ಗಂಟೆಗೆ ಅಡ್ಮಿಟ್ ಮಾಡಬೇಕಾಗ್ತದೆ. ಕೆಲಸ ಆಗಿದೆ ನಮ್ಮಲ್ಲಿ, ಅವಾಗ ಸೌಲಭ್ಯ ಸಿಕ್ಕಿತ್ತು ಒಂದು 6 ತಿಂಗಳ ಕೆಳಗೆ. ಈಗ ಇದು ಕೇಳುವಾಗ ನಮ್ಗೆ ಭಯ ಆಗ್ತದೆ, ಮಗುವಿಗೆ ಏನಾದ್ರೂ ಆದ್ರೆ ರಾತ್ರಿ 1 ಪೈ ಇಲ್ಲದೆ ನಾವು ಹೋಗಿದ್ದೇವೆ. ಈಗ ಹಣ ಒಟ್ಟು ಮಾಡೋದು ಎಲ್ಲಿಂದ, ಎಲ್ಲಿ ಹೇಗೆ ಹೋಗುದಂತ ಅದೊಂದು ಹೆಡ್ಡೇಕ್ ಆಗ್ತದೆ ಅಲ್ವಾ, ತಲೆ ಬಿಸಿನೇ ಆಗ್ತದೆ. ಮನೆಯಲ್ಲಿ ನೋಡ್ಕೊಳ್ಳೋರು ಇರುವುದಿಲ್ಲ, ಆಫೀಸಿಗೆ ಹೋಗ್ಬೇಕು. ಇದೆಲ್ಲ ಇಬ್ರು ಮನೇಲಿ ಕುಂತರೆ ಅವ್ರು ಏನ್ ಮಾಡ್ಬೇಕಾಗ್ತದೆ? ಸರ್, ಇಲ್ಲಿ ಈ ಸಮಸ್ಯೆಯಿಂದ ಕೇವಲ ಲೇಬರ್ ಕ್ಲಾಸ್ ಮಾತ್ರ ಬಳಲ್ತಾ ಇದೆಯಾ, ಅಥವಾ ಒಂದು ಮಧ್ಯಮ ವರ್ಗದ ಕುಟುಂಬಗಳು, ಆಫೀಸ್ ವರ್ಕರ್ಸ್ ಗಳಿದ್ದಾರೆ ಅಥವಾ ಬ್ಯಾಂಕ್ ಎಂಪ್ಲಾಯೀಸ್ ಗಳಿದ್ದಾರೆ, ಇವರು ಎಲ್ರಿಗೂ ಕೂಡ ಇದರಿಂದ ಸಮಸ್ಯೆ ಆಗ್ತಾ ಇದೆ? ಅದು ಸ್ಯಾಲರಿ ಸ್ಟೇಜ್ ಇರ್ತದೆ. ಅಲ್ಲ, ಸ್ಯಾಲರಿ ಇಲ್ಲ. ESI ಕವರೇಜ್ ಆಗೋದು ಒಂದು ಮಿನಿಮಮ್ ವೇಜಿಂದ 15,000ದವರೆಗೆ ಮಾತ್ರ. 15,000ದವರೆಗೆ ಆಗುವವರಿಗೆ ESI ಉಂಟು. ESI ಅಲ್ಲಿ ಒಬ್ಬ ಕೆಲಸಗಾರ ಇರ್ತಾ, ಅವನ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ಅವನ ತಂದೆ ತಾಯಿಗೆ ಕೆಲಸ ಇಲ್ಲ, ಡಿಪೆಂಡೆಂಟ್, ಅದನ್ನು ಅವರಲ್ಲಿ ಕವರೇಜ್ ಆಗ್ತದೆ. ಅಂದ್ರೆ ಇಡೀ ಕುಟುಂಬಕ್ಕೆ ಕವರೇಜ್ ಆಗ್ತದೆ ESI ಇದ್ದಲ್ಲಿ. ಈ ಬ್ಯಾಂಕ್ ಎಂಪ್ಲಾಯೀಸಿಗೆ ಗೌರ್ಮೆಂಟೇ ಹಣ ಕೊಡ್ತಾರೆ, ಅವರಿಂದ ಅವರಿಗೆ ESI ಅಪ್ಲೈ ಮಾಡ್ಕೊಳ್ಳಿಲ್ಲ ಅವರು. ಮೊದಲಿತ್ತು ಅವ್ರು ನಮ್ಗೆ ಬೇಡ, ನಾವೇ ಹಣ ಕೊಡ್ತೇವೆ, ಅವ್ರ ಬಿಲ್ ತಂದು ಕೊಟ್ಟು ಕೂಡ ಹಣ ಕೊಡ್ತಾರೆ. ಆದ್ರೆ ESI ಅಲ್ಲಿ ಇಲ್ಲಿ ದೊಡ್ಡ ಪ್ರಾಬ್ಲಮ್, ಒಬ್ಬ ಲೇಬರಿಗೆ 15,000 ಸಂಬಳ ಸಿಕ್ಕುದಿದ್ರೆ ಇವತ್ತು 1 ಕಿಲೋ ಬೇಳೆಗೆ ಎಷ್ಟು? ₹250. ನಿಮ್ಗೆ ಗೊತ್ತಿದ್ದದೆ, ನಾವು ಹೇಳಬೇಕಾಗಿಲ್ಲ. ಅವನು ತನ್ನ ಮಕ್ಕಳನ್ನು ಶಾಲೆಗೆ ಕಳಿಸೋದಾ, ತನ್ನ ಹೆಂಡತಿಯನ್ನು ನೋಡೋದಾ, ಅವನ ಸಂಸಾರ ನೋಡೋದಾ? ಅವನ TB ಪೇಷಂಟ್ ಆದರೆ ಅವನಿಗೆ ಒಂದು TB ಪೇಷಂಟಿಗೆ ಕಡಿಮೆ ಅಂದರೆ 1.5 ಲಕ್ಷ ಖರ್ಚು ಬರ್ತದೆ. ಎಲ್ಲಿಂದ ತಂದು ಕಟ್ಟಲಿ? ಈಗ ESI ಅವ ತಿಂಗಳ ಈಗ 15,000 ಇರುವವ ₹900 ಕಟ್ತೇವೆ. 1 ವರ್ಷಕ್ಕೆ 10,000 ಕಂಟ್ರಿಬ್ಯೂಷನ್ ಆಗ್ತದೆ. ಒಂದು ವರ್ಷದಲ್ಲಿ ಎಲ್ಲೋ ಒಂದು 10 ವರ್ಷ ನಂತರ ಅವ ಕ್ಲೈಮಿಗೆ ಹೋದ್ರೆ ಅದೇ ಇಲ್ಲ ಅಂತ ಹೇಳಿದ್ರೆ ಅವನ 10 ವರ್ಷದಿಂದ ಅವ ಕಟ್ಟಿ ಏನು ಪ್ರಯೋಜನ? ಅವನದೇ ಹಣ ಅವ್ರಿಗೆ ಕೊಡೋಕೆ ಗವರ್ಮೆಂಟ್ ತಯಾರಿಲ್ಲ ಅಂತ ಆದ್ರೆ ಆ ಗವರ್ಮೆಂಟ್ ಇದ್ದು ಏನು ಪ್ರಯೋಜನ ಅಂತ. ಇಲ್ಲಿ ಗವರ್ಮೆಂಟ್ ಅಪರಾಧಿ ಸ್ಥಾನದಲ್ಲಿ ನಿಲ್ಲತ್ತೆ. ಗವರ್ಮೆಂಟ್ ಏನು ಪುಕ್ಕಟೆ ಅಥವಾ ಭಿಕ್ಷೆಯನ್ನು ಕೊಡ್ತಾ ಇಲ್ಲ, ನಾವು ಕಟ್ಟಿದ ಹಣವನ್ನು ನಾವು ಕೇಳ್ತಾ ಇರೋದು. ಇವತ್ತು ಸರ್ಕಾರ ಇರಬಹುದು, ಅದರ ಅಧಿಕಾರಿಗಳು ಅಪರಾಧಿ ಸ್ಥಾನದಲ್ಲಿದ್ದಾರೆ. ಇದನ್ನ ಎಲ್ಲೋ ಒಂದು ಕಡೆಯಲ್ಲಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡುವಂತ ಸಾಧ್ಯತೆ ಇದೆಯೋ ಇಲ್ವೋ? ಇದಕ್ಕೆ ನಾವು ಗ್ರಾಹಕರ ವೇದಿಕೆ ಅಂತ ಇದೆ, ಬಳಕೆದಾರರ ವೇದಿಕೆ. ಅದು ಅಲ್ಲದೆ ನಮ್ಮ ಸುಪ್ರೀಂ ಕೋರ್ಟ್ ಇದರ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಯಾವುದೇ ಒಂದು ವರ್ಕರದ್ದು ESI ಅನ್ನು ಸೆಟ್ಲ್ ಮಾಡಲೇಬೇಕು ಅಂತ. ಮಾಡದಿದ್ದ ಪಕ್ಷಕ್ಕೆ ಆ ಆಫೀಸರಿಗೆ ಪೆನಲ್ಟಿ ಹಾಕಿ ಅವನನ್ನು ಅರೆಸ್ಟು ಮಾಡಬಹುದು. ಈಗ ಇಲ್ಲಿ 2 ಕ್ಲಾಸ್ ಉಂಟು. ಒಂದು ಕ್ಲಾಸ್, ನಾನು 21ನೇ ತಾರೀಕು ನಾನೊಬ್ಬ ಕಂಪನಿಯವ, ನಾನು ವರ್ಕರ್ ಇಂದ ಕಲೆಕ್ಟ್ ಮಾಡ್ತೆ. 21ನೇ ತಾರೀಕಿಗೆ ನಾನು ಹಣ ಕೊಡದೇ ಇದ್ರೆ 3 ದಿವಸ ಲೇಟ್ ಆದ್ರೆ ಸಮನ್ಸ್ ಬರ್ತದೆ ನಿಮಗೆ. ಅದಕ್ಕೆ ನಾನು ಎಕ್ನಾಲೇಜ್ ಮಾಡಿ ಈಗ ನನ್ಗೆ ಹೀಗೆ ಉಂಟದ ಮತ್ತೆ 10 ದಿವಸ ಕೊಡ್ತಾರೆ. ಅನಂತರ ಕೋರ್ಟಿಗೆ ಹೋಗಿ ಅರೆಸ್ಟ್ ವಾರಂಟ್ ಅಂಡರ್ ದ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಲ್ಲಿ ತರ್ತಾರೆ. ಮತ್ತೆ ಒಳಗಿಟ್ಟು 1,000, ಈಗ 10,000 ಪೆನಲ್ಟಿ ಹಾಕ್ತಾರೆ. ಹಾಗಾದ್ರೆ ನಮ್ಮ ಹತ್ರ ಹಣ ವಸೂಲು ಮಾಡೋಕೆ ನೀವು ನಮ್ಮನ್ನು ಅರೆಸ್ಟ್ ಮಾಡ್ತೀರಿ, ನಿಮ್ಮ ಹತ್ರ ಹಣ ಯಾಕೆ ನಾವು ಅರೆಸ್ಟ್ ಮಾಡಬಾರ್ದು ಅಂತ ನನ್ನ ಚಾಲೆಂಜ್. ಈಗ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಯಾರೇ ಇರ್ಬೋದು, ನಮ್ಮ ಹಣವನ್ನು ನೀವು ಬಡವರ ಹಣವನ್ನು ಯೂಸ್ ಮಾಡಿ ನೀವು ನಮಗೆ ಸಹಾಯ ಮಾಡದೇ ಇದ್ದ ಪಕ್ಷ ನಿಮ್ಮನ್ನು ಯಾಕೆ ಅರೆಸ್ಟ್ ಮಾಡಬಾರ್ದು? ಇದು ನನ್ನ ಇದು ನಾನು 100% ಹೇಳ್ತೇನೆ. ಸುಪ್ರೀಂ ಕೋರ್ಟಿಗೆ ಹೋಗಿ, ಅಂದ್ರೆ ಇಡೀ ಕಾನೂನುಗಳನ್ನ ಮಾಡುವಾಗ ಕೂಡ ಸರ್ಕಾರ ತಪ್ಪು ಮಾಡಿದ್ರೆ ಅವರನ್ನೇ ಹೇಗೆ ಶಿಕ್ಷಿಸಬಹುದು ಅಥವಾ ಅವರನ್ನೇ ಹೇಗೆ ತರಾಟೆಗೆ ತೆಗೆದುಕೊಳ್ಳಬಹುದು ಅನ್ನೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇದೀಗ ನ್ಯಾಯಾಲಯದಲ್ಲಿ ಇಂತಹ ಮೊಕದ್ದಮೆಗಳು ದಾಖಲಾಗಿದೆ ಅಂತ ಏನಾದರೂ ಉದಾಹರಣೆ ಇದೆಯಾ? ನೀವು ಮುಂಬೈಯಲ್ಲಿ ಹಲವಾರು ವರ್ಷದಿಂದ ನೀವು ಅನುಭವಿಗಳು, ನಿಮಗೆ ಮುಂಬಯಿಯ ಒಂದು ಈ ವ್ಯವಸ್ಥೆ ಏನು, ಒಂದು ESI ವ್ಯವಸ್ಥೆ ಮತ್ತು ನಮ್ಮ ಊರಲ್ಲಿರುವಂತಹ ESI ವ್ಯವಸ್ಥೆ, ಇದು ಎರಡಕ್ಕೆ ಏನು ವ್ಯತ್ಯಾಸಗಳು ಕಾಣ್ತಾ ಇವೆ? ನಮ್ಮ ಮುಂಬೈಯಲ್ಲಿ ESI ಅನ್ನು 100% ಸ್ವೀಕಾರ ಮಾಡ್ತಾರೆ. ಪ್ರತಿಯೊಬ್ಬ ವರ್ಕರ್ ಆದ, ಒಂದು ಮಿನಿಟ್, ಟೆಕ್ಸ್ಟೈಲ್ ವರ್ಕರ್ ಇರಲಿ, BST ವರ್ಕರ್ ಇರಲಿ, ಮುನ್ಸಿಪಾಲಿಟಿ ವರ್ಕರ್ ಇರಲಿ, ಪ್ರತಿಯೊಂದು ಕಂಪನಿಯವರು ಜ್ವರ ಬಂದ್ರು ಹೋಗ್ತಾರೆ. ಹೋಗಿ ಅವ್ರು ಯಾಕಂದ್ರೆ ಅವರಿಗೆ ರಜೆ ಕೊಡುವುದಿಲ್ಲ. ESI ಎಲ್ಲಿ ಅಪ್ಲಿಕೈ ಉಂಟಾ, ಪ್ರೈವೇಟ್ ಡಾಕ್ಟರ್ ಸರ್ಟಿಫಿಕೇಟ್ ಈಸ್ ನಾಟ್ ವ್ಯಾಲಿಡ್. ಅಲ್ಲಿ ಅವ್ರು ಯಾಕಂದ್ರೆ ಕಂಪನಿ ಸ್ಯಾಲರಿ ಕೊಡುವುದಿಲ್ಲ. ಮನೆಯಲ್ಲಿ 10 ದಿವಸ ಕೊಟ್ಟರೆ ಗವರ್ಮೆಂಟ್ ಅವರ ಸಂಬಳ ಕೊಡಬೇಕು.
ಯಾಕಂದ್ರೆ ಗವರ್ಮೆಂಟಿಗೆ ನಾವು ಹಣ ಕಟ್ಟಿ ಆಗಿದೆ. ಅದೇ ಇಟ್ ಈಸ್ ಅ ಸೇಫ್ಟಿ ಮೆಜರ್, ಸೋಷಿಯಲ್ ಸೇಫ್ಟಿ ಮೆಜರ್. ಚಿಕಿತ್ಸೆ ಖರ್ಚನ್ನು ಭರಿಸಬೇಕು ಮತ್ತು ಆ ಅವಧಿಯ ಸಂಬಳವನ್ನು ಕೂಡ ಸರ್ಕಾರ ಕೊಡುವುದು. ಅದರಿಂದ ಅಲ್ಲಿ ಮತ್ತೆ ಅಲ್ಲಿ ಪ್ರತಿಯೊಂದು ಒಬ್ರು ಅವರಿಗೆ ಟ್ರೈನಿಂಗ್ ಕೊಡ್ತಾರೆ. ಸರ್ ನೀವು ಹೀಗೀಗ ಮಾಡ್ಬೇಕು, ಹೀಗೀಗ ಮಾಡ್ಬೇಕಂತ. ನಮ್ಮ ಊರಿನಲ್ಲಿ ಇದರ ಬಗ್ಗೆ ಜಾಗೃತಿ ಇಲ್ಲ, ಅಧಿಕಾರಿಗಳ ಚರ್ಮ ದಪ್ಪ ಆಗಿದೆ ಅಂತ ಹೇಳ್ಬೋದು. 100% ಇದೇ ನಮ್ಮ ಉಡುಪಿಯಲ್ಲಿ ನಿಮ್ಮ ESI ಮ್ಯಾನೇಜರಿಗೆ ಸಿಕ್ಕಿದಾಗ ಅರೆ ಎಂತಾದ್ರೆ ನೀವು ಬರೋದು, ನಾನು ಹೇಳಿದೆ ಸರ್ ದಿಸ್ ಇಸ್ ಆಕ್ಟ್, ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ, ಇಫ್ ಐ ವಾಂಟ್ ಐ ವಿಲ್ ಚಾಲೆಂಜ್ ಅಂಡ್ ವಿದಿನ್ 10 minutes ಐ ಕ್ಯಾನ್ ಅರೆಸ್ಟ್ ಯು. ಹೇಗಂದ್ರೆ ಸಿ ಯು ಆರ್ ಹಿಯರ್ ಬಿಕಾಸ್ ಐ ಆಮ್ ಪೇಯಿಂಗ್ ದಿ ಸ್ಯಾಲರಿ ಟು ಯು. ನಿಮ್ಗೆ ಬೇರೆ ಯಾರು ಕೊಡೋದಿಲ್ಲ, ನನ್ನ ಸಂಬಳದಿಂದ ಹೋದ್ರೆ ನಿಮ್ಗೆ ಸ್ಯಾಲರಿ ಬರೋದು. ಕಾರ್ಮಿಕರ ಏನು ಸಂಬಳದಿಂದ ಕಟ್ ಆಗ್ತಾ ಇದೆ ಅದರಲ್ಲಿ ಅಧಿಕಾರಿಯ ಮನೆ ನಡೀತಾ ಇದೆ, ಮನೆ ನಡೆಯುದು. ಕಡೆಗೆ ನೀವು ಯಾರು? ನಾನು ಹೇಳಿದೆ ನಾನೊಬ್ಬ ಸೋಷಿಯಲ್ ಆಕ್ಟಿವಿಸ್ಟ್, 2 ವರ್ಷ ಹಿಂದೆ ಇದೆ. ಯಾಕೆ ನನ್ನ ಮಗಳದೊಂದು ಪೆಂಡಿಂಗ್ ಕೇಸ್ ಇತ್ತು, 1 ವರ್ಷ ಪೇಮೆಂಟ್ ಕೊಡ್ಲಿಲ್ಲ, ಅವಳಿಗೆ ಗೊತ್ತಿರ್ಲಿಲ್ಲ ಸಿಸ್ಟಮ್. ನಾನು ಕಡೆಗೆ ಹೋದೆ, ಹೀಗೆ ಫಿಲ್ಅಪ್ ಮಾಡಿ ಕೊಟ್ಟೆ, ಸರ್ ನಾ ಐ ವಾಂಟ್, ಅರೆ ಕೊಡೋಕ್ಕಾಗೋದಿಲ್ಲ, ದೆನ್ ಐ ವಿಲ್ ಗೋ ಟು ದ ಕೋರ್ಟ್. ಕಡೆಗೆ ವಿದಿನ್ 20 days ಪೇಮೆಂಟ್ ಬಂತು. ಈಗ ಇಲ್ಲಿರುವಂತಹ ಜ್ವಲಂತ ಸಮಸ್ಯೆ ಏನಂದ್ರೆ 6 ತಿಂಗಳಿಂದ ಉಡುಪಿ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಒಬ್ಬರಿಗೂ ಕೂಡ ESI ಅಡಿಯಲ್ಲಿ ಒಂದು ಕೂಡ ಚಿಕಿತ್ಸೆ ನಡೀತಾ ಇಲ್ಲ. KMC ಆಸ್ಪತ್ರೆ ಇರಬಹುದು, ಹೈಟೆಕ್ ಆಸ್ಪತ್ರೆ ಇರಬಹುದು, ಉಡುಪಿಯಲ್ಲಿನ ಆದರ್ಶ ಆಸ್ಪತ್ರೆ, ನನಗನ್ನಿಸ್ತದೆ ಈ 3 ಆಸ್ಪತ್ರೆಗಳು ಪ್ರಮುಖವಾಗಿ ESI ಅಡಿಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅದನ್ನು ಹೇಳ್ತೆ ಹೇಗಂದ್ರೆ ಈ ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ವೀಕ್ಷಕರೇ, ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ESI ಕಾರ್ಮಿಕರ ESI ಅಡಿಯಲ್ಲಿ ಏನೆಲ್ಲ ಒಂದಷ್ಟು ಗೊಂದಲಗಳು, ಭ್ರಷ್ಟಾಚಾರಗಳು ನಡೆದಿವೆ ಅನ್ನುವಂಥ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಇನ್ನಷ್ಟು ಅವರು ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ತಾವು ಕೂಡ ಕರೆಯನ್ನು ಮಾಡಬಹುದು, ಈ ಸಮಸ್ಯೆಯ ಬಗ್ಗೆ ತಾವು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಬಹುದು. ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸ್ಥಗಿತಗೊಂಡಿರುವಂತಹ ESI ಬಗ್ಗೆ. ESI ಸ್ಥಗಿತಗೊಂಡಿರುವ ಬಗ್ಗೆ, ESIನ ಅಡಿಯಲ್ಲಿ ಯಾರ್ಯಾರಿಗೆ ಚಿಕಿತ್ಸೆ ದೊರಕ್ತಾ ಇತ್ತು ಆ ಕಾರ್ಮಿಕರಿಗೆ ಇದೀಗ ಚಿಕಿತ್ಸೆ ನಿಂತು ಹೋಗಿದೆ. ಮಣಿಪಾಲದ ಆಸ್ಪತ್ರೆ ಇರ್ಬೋದು ಅಥವಾ ಉಡುಪಿಯ ಆದರ್ಶ ಆಸ್ಪತ್ರೆ ಇರ್ಬೋದು, ಹೈಟೆಕ್ ಆಸ್ಪತ್ರೆ ಇರ್ಬೋದು, ಈ ಎಲ್ಲ ಆಸ್ಪತ್ರೆಗಳಲ್ಲಿ ಕಾರ್ಮಿಕರಿಗೆ ESI ಅಡಿಯಲ್ಲಿ ಉಚಿತ ಚಿಕಿತ್ಸೆಗಳು ದೊರೀತಾ ಇತ್ತು. ಕ್ಯಾನ್ಸರ್ ಅಥವಾ ಭೀಕರ ಮಾರಕ ರೋಗಗಳು ಬಂದಂತಹ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಕ್ಕೆ ಆಗದಂತಹ ಕಾರ್ಮಿಕರು ESI ಇಂದ ಬದುಕಿಕೊಂಡಿದ್ರು. ಆದರೆ ಇದೀಗ ಆ ಪರಿಸ್ಥಿತಿ, ಆ ಬಾಗಿಲನ್ನು ಸರ್ಕಾರವೇ ಮುಚ್ಚಿಬಿಟ್ಟಿದೆ. 60 ಕೋಟಿ ರೂಪಾಯಿ ಈ ಎಲ್ಲ ಆಸ್ಪತ್ರೆಗಳಿಗೆ ಸರ್ಕಾರ ಬಾಕಿ ಉಳಿಸಿಕೊಂಡಿರುವಂಥದ್ದು. ಹಾಗಾಗಿ ಆಸ್ಪತ್ರೆಗಳು ಚಿಕಿತ್ಸೆಯನ್ನು ನಿರಾಕರಣೆ ಮಾಡ್ತಾ ಇವೆ. ಎಲ್ಲೋ ಒಂದು ಕಡೆಯಲ್ಲಿ ಕಾರ್ಮಿಕರು ತಮ್ಮ ಸಂಬಳದಲ್ಲಿ ಒಂದಷ್ಟು ನಿಧಿಯನ್ನು ಸಂಗ್ರಹಿಸಿ ತಮ್ಮ ಮುಂದಿನ ಭವಿಷ್ಯಕ್ಕಾಗಿ, ತಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ತೆಗೆದಿರಿಸ್ತಾ ಇದ್ದಾರೆ. ಆ ಹಣವನ್ನು ಸರ್ಕಾರದ ಕೆಲವು ಅಧಿಕಾರಿಗಳು ನುಂಗಿ ಇದೀಗ ಎಲ್ಲೋ ಒಂದು ಕಡೆಯಲ್ಲಿ ಕೈ ಚೆಲ್ಲಿ ಕುಳಿತುಕೊಂಡಿರೋದನ್ನು ನಾವು ಕಾಣ್ತಾ ಇದ್ದೇವೆ. 60 ಕೋಟಿ ರೂಪಾಯಿ ಖಾಲಿ ಉಡುಪಿ ಜಿಲ್ಲೆಗೆ ಅಂತ ಕಾಣುತ್ತೆ ನನಗೆ. ಉಡುಪಿ ಜಿಲ್ಲೆಗೆ 60 ಕೋಟಿ ರೂಪಾಯಿ ಬಾಕಿ ಉಳಿದಿರುವಂಥದ್ದು. ಇನ್ನು ಮಂಗಳೂರು ಜಿಲ್ಲೆ ಅದು ಗೊತ್ತಿಲ್ಲ ನಮಗೆ. ಎಸ್, ಕೋಟ್ಯಾರವರೇ, ನಿಮ್ಮಲ್ಲಿ ಕೇಳ್ತಾನೆ, ಈ ಒಂದು ಚಿಕಿತ್ಸೆಯ ಒಂದು ರೀತಿ ಇದೆ. ಹೇಗೆ ಕಾರ್ಮಿಕರು ಮೊದಲಾಗಿ ಹಣವನ್ನ ಪಾವತಿ ಮಾಡಿ ಚಿಕಿತ್ಸೆಯನ್ನ ಪಡೆದುಕೊಂಡು ನಂತರ ಅದರ ಬಿಲ್ಲನ್ನ ಗವರ್ಮೆಂಟ್ಗೆ ಸಬ್ಮಿಟ್ ಮಾಡ್ತಾರೋ ಅಥವಾ ಈ ಒಂದು ESIಗೆ ಸಬ್ಮಿಟ್ ಮಾಡ್ತಾರೋ ಅಥವಾ ESI ಮೊದಲಾಗಿ ತಾನೇ ಬಿಲ್ಲನ್ನು ಬರೆಸಿಬಿಡುತ್ತಾ, ಹೇಗಿದ್ರೆ ಸಿಸ್ಟಮ್ ಹೇಗಿದೆ? ಯಾವುದೇ ಒಂದು ESI ಕ್ಲೈಮ್ ಮಾಡಬೇಕಾದ್ರೆ ಅಥವಾ ಹಾಸ್ಪಿಟಲ್ ಹೋಗ್ಬೇಕಾದ್ರೆ ESI ಡಿಸ್ಪೆನ್ಸರಿ ಫಸ್ಟ್ ಹೋಗ್ಬೇಕು. ಅಲ್ಲಿ ಹೋದಾಗ ಅಲ್ಲಿ ಡಾಕ್ಟರ್ ಟೆಸ್ಟ್ ಮಾಡ್ತಾರೆ. ನಿನ್ಗೆ ಈಗ ಕಾಯಿಲೆ ಇರಬೇಕು, ನಿಮ್ದು ಎಕ್ಸ್ರೇ ತೆಗಿಬೇಕು, ನಿಮ್ ಬ್ಲಡ್ ಟೆಸ್ಟ್ ನಿನ್ KMCಗೆ ಹೋಗು ಅಂತ KMC ಅವರು ಬರೆದು ಕೊಡ್ತಾರೆ. KMC ಮೊದಲೇನಿತ್ತ ಬರೆದು ಕೊಟ್ಟ ಕೂಡಲೇ ಇಮಿಡಿಯೇಟ್ಲಿ ಅವರನ್ನು ಅಡ್ಮಿಟ್ ಮಾಡ್ತಿದ್ರು. ಬ್ಲಡ್ ಟೆಸ್ಟ್, ಎಕ್ಸ್ರೇ ಎಲ್ಲ ಮಾಡ್ತಿದ್ರು. ಮಾಡಿದ ನಂತರ ಅವ್ರಿಗೆ ಹೇಳಿದ್ರೆ ನಿಮ್ಗೆ ಈ ಕಾಯಿಲೆ ಉಂಟು ಅಂತ. ಅದನ್ನು ಆ ಕಾಪಿಯನ್ನು ಅವರು ವಾರ್ಡಿಗೆ ಕಳಿಸ್ತಿದ್ರು. ವಾರ್ಡ್ ಅಂದ್ರೆ ESI ಆಫೀಸರಿಗೆ ಕಳಿಸ್ತಿದ್ರು. ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳ್ತಿದ್ರು. ಅವರು ಒಂದು ಪೈ ಕೊಡಬೇಕಾಗಿರ್ಲಿಲ್ಲ. ಚಿಕಿತ್ಸೆ ಮಾಡ್ಕೊಂಡು ಹೋದಾಗ ಆ ಬಿಲ್ಲನ್ನು ವಿದಿನ್ 15 days ಅಲ್ಲಿ, ಅಂದ್ರೆ 30ನೇ ತಾರೀಕಿನ ಒಳಗೆ ಎಷ್ಟು ಬಿಲ್ ಬಂದಿದೆ ಯಾರದೇ ಇರ್ಬೋದು. ಎಸ್, ಒಂದು ಕರೆ ಬಂದಿದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು ಸರ್? ಚಂದ್ರಕಾಂತ್ ಅವರೇ, ಹೇಳಿ, ESI ಬಗ್ಗೆ ತಮ್ಮ ಅಭಿಪ್ರಾಯ ಏನು? ESI ಕಳೆದ 6 ತಿಂಗಳಿಂದ ಯಾರಿಗೂ ಕೂಡ ಸಿಗ್ತಾ ಇಲ್ಲ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಂದ್ರೆ ಅದೇ ಬಡವರಿಗೆ ಏನು ಸಿಕ್ಕುದಿಲ್ಲ. ನಮ್ಗೆ ESI ಸವಲತ್ತು ಏನಿಲ್ಲ. ಸಿಗತ್ತೆ ಮೆಡಿಕಲ್ ಆಗಿದೆ, ಹಣ ಕಟ್ಟಾಗ್ತದೆ. ಆದ್ರೂ ಯಾವುದೇ ಸವಲತ್ತು ಇಲ್ಲ KMC ಅಲ್ಲಿ. ಅದು ಅರ್ಜೆಂಟ್ ಸೇರ್ಬೇಕಾದ KMC ಇಲ್ಲ. ಅದು ಅಲ್ಲದೆ ESI ಅಲ್ಲಿ ಯಾವುದೇ ಮಾತ್ರೆಗಳು ಸಿಗ್ತಿಲ್ಲ.
ಯಾವುದೇ ಮಾತ್ರೆಗಳು ಕೂಡ ಸಿಗ್ತಾ ಇಲ್ಲ. ಇಲ್ಲ, ESI ಆಸ್ಪತ್ರೆ ನಾನು ನಿನ್ನೆ ಹೋಗಿದ್ದೆ. ಹ್ಮ್ 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 ಅಲ್ಲಿ ಯಾವುದೇ ಶುಗರ್ದಾಗಲಿ BP-ದಾಗಲಿ ಯಾವುದೇ ಮಾತ್ರೆಗಳಿಲ್ಲ. ಕೇಳಿದ್ರೆ ಆತಲ್ಲ 2 ದಿವಸ ಬಿಟ್ಟು ಬರ್ತದೆ 2 ದಿವಸ ಬಿಟ್ಟು ಬರ್ತದೆ ಅಂತ ಹೇಳಿ 2 ತಿಂಗಳಾಯ್ತು ಹಾಗೆ. ಎಸ್, ಓಕೆ, ಧನ್ಯವಾದಗಳು ಬಾಲಕೃಷ್ಣ ಅವರು, ಧನ್ಯವಾದಗಳು ಮಾಹಿತಿಗೆ. ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಈ ದುರ್ದೈವದ ಸ್ಥಿತಿ ಅಂದ್ರೆ ಮಾತ್ರೆಗಳು ನಮ್ಮ ಸರ್ಕಾರಗಳ ಕೈಯಲ್ಲಿ ಇಲ್ಲ. ಅಂದ್ರೆ ಯಾಕಂದ್ರೆ ಅದು ಬಾಗಿಲು ಓಪನ್ ಮಾಡೋದಿಲ್ಲ, ಅವ್ರು ತರಿಸೋದಿಲ್ಲ. ಎಲ್ಲ ಭಾರತವನ್ನ ಸೂಪರ್ ಪವರ್ ಮಾಡೋದಕ್ಕೆ ಹೊರಟಿದ್ದಾರೆ. ಎಸ್ ಮೇಡಮ್, ನಿಮ್ಗೆ ಏನ್ ಅನಿಸ್ತಾ ಇದೆ ಈ ಸಮಸ್ಯೆಯ ಬಗ್ಗೆ? ಎಲ್ಲೊಂದು ಕಡೆಯಲ್ಲಿ ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತಬೇಕಾದವರು ಜನಪ್ರತಿನಿಧಿಗಳು, ಅವರು ಮುಖ ಮುಚ್ಕೊಂಡು ಓಡಾಡ್ತಾ ಇದ್ದಾರೆ ಇಂಥ ಸಮಸ್ಯೆಗಳಿಂದ. ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ನನ್ಗೆ ಅನಿಸ್ತದೆ ಗೌರ್ಮೆಂಟ್ ಮಾಸ್ ಮರ್ಡರ್ ಮಾಡ್ತಾರೋ ಅಂತ. ಸಾಮೂಹಿಕ ಹತ್ಯೆ ಎಲ್ಲರೂ ಕಾರ್ಮಿಕರು ಅಷ್ಟೇ. ಎಸ್, ಇಲ್ಲಿ ಕಾರ್ಮಿಕರಿಗೋಸ್ಕರ ಆ ಫಂಡ್ ಅನ್ನ ಏನು ಯುಟಿಲೈಸ್ ಮಾಡುವಂಥದ್ದು, ಅದು ಪ್ರತಿ ಬಾರಿ ಬಜೆಟ್ ಅಲ್ಲಿ ಮಂಡನೆ ಆಗತ್ತೋ? ಇಲ್ಲ, ಇದಕ್ಕೆ ಮಂಡನೆ ಏನೂ ಇಲ್ಲ, ಇದು ನಮ್ಮದೇ ಹಣ. ಇದು ಒಂದ್ ರೀತಿ ಸಹಕಾರಿ ಅಲ್ಲ, ಸಂಸ್ಥೆ. ತಾವು ಹೇಳಿದ್ರಿ ಏನಂದ್ರೆ ಈ ಒಂದು ಉಡುಪಿ ಜಿಲ್ಲೆಯಿಂದ 2 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ನಮ್ಮ ಕಾರ್ಮಿಕರು ಭರಿಸ್ತಾ ಇದ್ದಾರೆ. ಹೌದು. ಆದ್ರೆ 6 ತಿಂಗಳಲ್ಲಿ ಒಂದು 60 ಕೋಟಿ ರೂಪಾಯಿ ಬಾಕಿ ಉಳಿದಿರೋದು. ಅಂದ್ರೆ ಒಂದೊಂದು ತಿಂಗಳಲ್ಲಿ ನನಗನಿಸ್ತದೆ ಒಂದು 6 ಕೋಟಿ ರೂಪಾಯಿ ಇಲ್ಲ, ಅಥವಾ ಅದು ತಪ್ಪು. ಇಲ್ಲಿ ಇದು ಟ್ರೀಟ್ಮೆಂಟ್ ಮಾಡಲಿಲ್ಲ. ಈ ಟ್ರೀಟ್ಮೆಂಟ್ ಮಾಡಿದ್ದು ಎಲ್ಲಿಂದ? ಶಿವಮೊಗ್ಗ, ಬಿಹಾರ, ಇಲ್ಲಿ ಯಾವುದು, ಇಲ್ಲಿ ಧಾರವಾಡ. ವಲಸೆ ಕಾರ್ಮಿಕರಿದ್ದಾರೆ. ವಲಸೆ ಅಲ್ಲ, ಎಲ್ಲಿಯೂ ಕಾಡಿದ್ರೆ ಯಾವುದೇ ಹಾಸ್ಪಿಟಲ್. ಈಗ ಅಲ್ಲಿ ಈಗ ಬೆಂಗಳೂರಲ್ಲಿ ಅಂದ್ರೆ ಮಣಿಪಾಲದಲ್ಲಿ ಒಂದು ಉತ್ತಮವಾದ ವೈದ್ಯಕೀಯ ವ್ಯವಸ್ಥೆ ಇದೆ, ಹಾಗಾಗಿ ದೂರದವರು ESI ಅಡಿಯಲ್ಲಿ ಬರ್ತಾರೆ. ಇದು ಇಲ್ಲಿದ್ದು ಲೋಕಲ್ ಇದೆ, ಹಣ ಅಲ್ವೇ ಅಲ್ಲ. ಓಕೆ, ಬೇರೆ ಬೇರೆ ಅಲ್ಲಿಂದ ಹಣ ಅವರು ಕಳಿಸ್ಕೊಟ್ಟಿದ್ದಾರೆ. ಆ ವಾರ್ಡಿಂದ ಹಣವನ್ನು ಮಂಗಳೂರಿಗೆ ಕಳಿಸಿಕೊಟ್ಟಿದ್ದಾರೆ. ಅದೀಗ ನಾನು ಕೇಳಿದಾಗ 30ರವರೆಗೆ ಕರೆಕ್ಟ್ ಇತ್ತು. 30ರ ನಂತರ ಹಣ ಮಿಸ್ ಯುಟಿಲೈಸೇಷನ್ ಆಗಿದೆ ಮಾರ್ಚ್ 30ರಿಂದ. ಅದು ಎಲ್ಲಿ ಯುಟಿಲೈಸೇಷನ್ ಮಾಡಿದವರು ಯಾರು? ಅದು ಪತ್ತೆ ಹಚ್ಚಬೇಕಾದವರು ಯಾರು? ಅದು ವಿಜಿಲೆನ್ಸ್ ಗಳೆಲ್ಲ ಇದೆ ಅಲ್ಲ, ಏನ್ ಮಾಡ್ತಾ ಇದ್ದಾರೆ? ಅದಕ್ಕೆ ಯಾರು ಮುಂದೆ ಹೋದವರು ಇಲ್ಲ ಸರ್, ನೀವೇ ಮುಂದೆ ಬಂದದಂತ ಇದೇ ಆಫೀಸ್ ನನಗೆ ಹೇಳಿದೆ. ಎಸ್, ಮತ್ತೊಂದು ಕರೆ ಬಂದಿದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು ಸರ್? ಪುತ್ತೂರಿಂದ. ಎಸ್, ಹೇಳಿ ಸರ್. ESI ಫೆಸಿಲಿಟಿಯನ್ನ ಸರ್ಕಾರಗಳು ನಿಲ್ಲಿಸಿಬಿಟ್ಟಿದೆ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದೇ ನಾನು ಕಿಡ್ನಿ ಪೇಷಂಟ್ ಸರ್. ಓಕೆ. ನನ್ನ ಮಗನ ಇದರಲ್ಲಿ ಫಸ್ಟ್ ಗೆ ಕೊಡ್ತಾ ಇದ್ರು, ಈಗ ಹೇಳ್ತಾ ಇದ್ದಾರೆ ನಿಮಗೆ ಅದು ಮುಂಚೆ ಉಂಟು, ಈಗ ನಿಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಇಲ್ಲಿ ಪುತ್ತೂರು ಡಾಕ್ಟರ್ ESI ಇಂದ ಹೇಳ್ತಾ ಇದ್ದಾರೆ. ಎಷ್ಟು ಖರ್ಚು? ನಿಲ್ಲಿಸಿದ್ದಾರೆ. ಇಂಜೆಕ್ಷನ್ ಎಲ್ಲ ಕೊಡುದೇ ಇಲ್ಲ, ಮದ್ದೆಲ್ಲ ಕೊಡುದೇ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಸರ್? ಈಗ ಎಷ್ಟು ಖರ್ಚು ಬರ್ತಾ ಇದೆ ನಿಮಗೆ? ನನಗೆ ಟೋಟಲ್ ಈಗ 28,000 ಬರ್ತಾ ಉಂಟು. ESI ಯಲ್ಲಿ ಏನು ಕ್ಲೈಮ್ ಆಗ್ಲಿಲ್ವಾ ನಿಮಗೆ? ಇಲ್ಲ, ಕೊಡುದಿಲ್ಲ. ಅದು ನಿಮಗೆ ಮುಂಚೆ ಉಂಟು, ಮಗಂದು ಮುಂಚೆ ಇದುಂಟು ಅಂತ ಹೇಳ್ತಾರೆ ಡಾಕ್ಟ್ರು. ಎಸ್, ಇದರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಸದ್ಯದಲ್ಲೇ ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕಷ್ಟೇ. ಈಗ ಸರ್ಕಾರ ಆಗಲಿ ಯಾವುದೇ ಪಕ್ಷಗಳಾಗಲಿ ಇದರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಉಡುಪಿಯಲ್ಲಿ ಒಂದು ಸಣ್ಣ ಮಟ್ಟದ ಹೋರಾಟ ಪ್ರಾರಂಭ ಆಗಿದೆ, ಇದರ ಕಿಡಿ ಹೊತ್ತಿಕೊಂಡಿದಷ್ಟೇ. ಇದು ಇಡೀ 2 ಜಿಲ್ಲೆಗೆ ವ್ಯಾಪಿಸಬೇಕು. ಎಸ್, ಧನ್ಯವಾದಗಳು ಸರ್ ಕರೆಯನ್ನ ಮಾಡಿದಕ್ಕೆ. ನಿಮಗೆ ಆದಷ್ಟು ಬೇಗ ಈ ಒಂದು ಸೌಲಭ್ಯ ದೊರಕಲಿ ಅಂತ ನಾವು ಹಾರೈಸ್ತೇವೆ. ಧನ್ಯವಾದಗಳು. ಎಸ್, ಒಬ್ರು ಬಡಪಾಯಿ ಕಾರ್ಮಿಕರು, ಅವ್ರು ನಾವು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಏನಂದ್ರೆ 24,000 ರೂಪಾಯಿ ಖರ್ಚಾಗಿದೆ, ESI ಯಲ್ಲಿ 1 ರೂಪಾಯಿ ಕ್ಲೈಮ್ ಆಗ್ಲಿಲ್ಲ, ನಮ್ದು ಕಟ್ ಆಗ್ತಾ ಇದೆ. ಹಾಗಾದ್ರೆ ನಾವು ಯಾಕೋಸ್ಕರ ನಮ್ಮ ಸಂಬಳ ಕಟ್ ಮಾಡ್ತಾ ಇದ್ದೀರಿ? ಅದೇ ಈಗ ನಾವು ಒಂದೇ ಪ್ರಶ್ನೆ ಮೀಡಿಯಾದಲ್ಲಿ ಕೇಳುದು, ನನ್ನ ಹಣವನ್ನು ಪಡೀಲಿಕ್ಕೆ ನಿಮ್ಮ ಹತ್ರ ಯಾಕೆ ಅಧಿಕಾರ ತೆಕ್ಕೊಳ್ಬೇಕು? ಈಗ ಅವರದ್ದು ಸಂಬಳ ಕಟ್ಟಾಗಿದೆ, ES ಅಧಿಕಾರಿಗಳು ಹೋದಾಗ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮನ್ನು ಕಟ್ಟು ಮಾಡುವಾಗ ನೀವು ಎಲ್ಲಿ ಹೋಗಿದ್ರಿ? ಅದೇ ಅಧಿಕಾರಿ ಇರ್ಲಿಲ್ವಾ? ಎಸ್, ನಾನೀಗ ಒಂದು ನನ್ನ ESI ಮಾಡ್ಕೊಳ್ಬೇಕಿದ್ರೆ ಅಲ್ಲಿ ಒಂದಷ್ಟು ಪತ್ರಗಳಿಗೆ ಸಹಿಯನ್ನ ಮಾಡಿರ್ತೇನೆ, ಆ ಬದಿಯಿಂದ ಆ ಆಫೀಸರ್ಸ್ಗಳು ಕೂಡ ಮಾಡಿರ್ಬೇಕು. ಆ ಒಪ್ಪಂದ ಇಲ್ಲಿ ಮುರಿದು ಬಿತ್ತಲ್ವಾ? ಹೌದು, ಮುರಿದು ಬಿತ್ತು. ಈಗ ಹಣ ಇಲ್ಲ ಹೇಳಿದ್ರೆ ನಾವು ಇದು ಅಂದ್ರೆ ವೈಲೇಷನ್ ಬಗ್ಗೆ ನಾವು ಕೇಸನ್ನ ಮಾಡಬಹುದು, 100% ಮಾಡಬಹುದು. ಹಣ ಯಾಕೆ ಇಲ್ಲ ಅಂತ ನಮಗೆ ಕಾನೂನಿನ ಹೋರಾಟ ಈವರೆಗೆ ನಡೆದ ಉದಾಹರಣೆ ಇದೆಯಾ ನಮ್ಮ ಜಿಲ್ಲೆಯಲ್ಲಿ? ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ಬೊಂಬೈಲಿ ನಡೆದಿದೆ, ಡೆಲ್ಲಿಯಲ್ಲಿ ನಡೆದಿದೆ, ಬಿಹಾರಲ್ಲಿ ನಡೆದಿದೆ. ನಮ್ಮ ಜಿಲ್ಲೆಯಲ್ಲಿ ಬರೀ ನಾವು ಬಹಳ ಪ್ರಜ್ಞಾವಂತ ಡಾಕ್ಟರೇಟ್ ಆದವರು ಅಂತ. ಈಗಲೂ ಆದದ್ದು. ಇವತ್ತಿನ ಇದರಲ್ಲೂ ಕೂಡ ಕೆಲವರು ನನಗೆ ಹೇಳಿದ್ರೆ ಎಂತದೇ ಕೊಟ್ಟಿಯಾರು ಈ ಏಜ್ಗೆ ನೀವೆಂತಕ್ಕೆ ಫೈಟ್ ಮಾಡ್ತೀರಿ ಅಂತ. ನಾನು ಹೇಳಿದೆ ನಾನು ಇರುವವರೆಗೆ ಫೈಟ್ ಮಾಡ್ತೇನೆ. ಅತಿ ಬುದ್ಧಿವಂತಿಕೆ ಅಂದ್ರೆ ಸಾಮಾಜಿಕ ಪ್ರಜ್ಞೆಯನ್ನ ಕತ್ತರಿಸುವುದೇ ಅತಿ ಬುದ್ಧಿವಂತಿಕೆ. ಊರ್ನವರು ಸತ್ರೆ ಸಾಯಲಿ, ನನ್ನ ಹೆಂಡತಿ ಮಕ್ಕಳು ಸುಖವಾಗಿದ್ರೆ ಸಾಕು. ಅದಕ್ಕೋಸ್ಕರ ಇಂತಹ ಸಮಸ್ಯೆಗಳು ನಮ್ಮ ಜಿಲ್ಲೆಗೆ ಒಕ್ಕರಿಸ್ತಾ ಇರುವಂತದ್ದು. ಎಸ್, ಮತ್ತೊಬ್ರು ಕರೆಯನ್ನ ಮಾಡಿದ್ದಾರೆ. ಜನರು ಇನ್ನೂ ಜಾಗೃತಿ ಆಗಲಿಲ್ಲ. ಜನರು ಇನ್ನೂ ಜಾಗೃತಿ ತರಬೇಕು. ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕಾದಂತಹ ಕೆಲಸವನ್ನ ನಿಮ್ಮಂತ ಹಿರಿಯರು ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಕೇಳಬೇಕು, ಬಹಳ ಪ್ರಮುಖವಾಗಿ ನಿಮ್ಮಂತ ಹಿರಿಯರು, ಏನು ರಿಟೈರ್ಡ್ ಏಜ್, ನಿಮ್ಮಂತವರಿಗೆ ಇದರಿಂದ ಏನ್ ಸಮಸ್ಯೆ ಆಗ್ತಾ ಇದೆ? ನಮ್ಮ ಸಮಸ್ಯೆ ಅಂದ್ರೆ ಏನು? ನಾವು ಇದನ್ನು ಒಂದು ದೇಶ ಅಂತ ಬಿಲ್ಟ್ ಮಾಡಿದ್ದೇವೆ.
60 ವರ್ಷ ESI ಅನ್ನುವಂಥದ್ದು ಇದನ್ನು ನಾವು retired build ನಂತರ ಮಾಡಿದ್ದೇವೆ. ಕೂಡ ಸಿಗತ್ತಾ ಅಥವಾ ರಿಟೈರ್ಡ್ ಆದ ನಂತರ ಈಗ ಯಾರೇ ಆಗಲಿ ಒಬ್ಬ ಮನುಷ್ಯ ರಿಟೈರ್ಡ್ ಆದ ಅವನಿಗೆ ಪೆನ್ಷನ್ ಎಲ್ಲ ಬಂತು ಅಲ್ಲಿ ಮುಗೀತದೆ. ಇನ್ ಕೇಸ್ ಅವನಿಗೆ ಏನು ಡಿಸೇಬಲ್ಮೆಂಟ್ ಆಯ್ತು ಅಥವಾ ಕೆಲಸ ಮಾಡೋಕೆ ರಿಟೈರ್ಡ್ ಆಗುವಾಗ 1 ತಿಂಗಳಿತ್ತು ಅವನ ಡೆತ್ ಆಯ್ತು, ಅವನ ಫ್ಯಾಮಿಲಿಗೆ ಪೆನ್ಷನ್ ಬರ್ತಾ ಉಂಟು. ಬೇಕಾದ್ರೆ ಅದು 22 ಪಾಯಿಂಟ್ ಅಲ್ಲಿ ಉಂಟು, ನಾವು ಪ್ರೊಡ್ಯೂಸ್ ಮಾಡ್ತೇವೆ, ಇಲ್ಲೇ ಉಂಟು ಬುಕ್ ಪೆನ್ಷನ್ ಬರ್ತಾ ಇದೆ. ಅಷ್ಟೇ ಅಲ್ಲ, ಅವರಿಗೆ ಈಗ ಒಂದು ಹೆಂಗಸಿಗೆ ಒಂದು ಗಂಡು ಮಗ ಇದ್ದ, ಅವನ ಏಜ್ 18 ವರ್ಷದ ಕೆಳಗುಂಟು, ಅವನಿಗೆ ಸ್ಕೂಲಿಗೆ ಹೋಗೋ ಹಣನೂ ಅದರಿಂದ ಬರ್ತದೆ. ಎಸ್, ಓಕೆ, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ, ತಮ್ಮ ಹೆಸರೇನು? ಎಸ್, ಕರೆ ಕಟ್ಟಾಯಿತು. ನಾನು ಅದೇ KMC ಮತ್ತು ಆದರ್ಶ ಆಸ್ಪತ್ರೆ ಮತ್ತು ಹೈಟೆಕ್ ಈ 3 ಆಸ್ಪತ್ರೆಗಳಿಗೆ 60 ಕೋಟಿ ರೂಪಾಯಿ ಬಾಕಿ ಉಳಿದಿದೆ. ಅಂದ್ರೆ ಇನ್ನು ಮಂಗಳೂರು ಭಾಗದಲ್ಲಿ ಇದರ ಮೊತ್ತ ಎಷ್ಟಿರಬಹುದು? ಅದರ ಬಗ್ಗೆ ಏನಾದರೂ ಅಪ್ರಾಕ್ಸಿಮೇಟ್ಲಿ ಏನಾದರೂ ಅಂದಾಜು ಇದೆಯಾ ನಿಮಗೆ? ಮಂಗಳೂರು ಬಗ್ಗೆ ನಾವು ಹೆಚ್ಚಿಗೆ ಡೀಟೇಲಿಗೆ ಹೋಗಿ, ಉಡುಪಿ ಬಗ್ಗೆ ಮಾತ್ರ ಹೋರಾಟ. ಯಾಕಂದ್ರೆ ನಮ್ಗೆ ಏನು ಜುರಿಡಕ್ಷನ್ ಅಂದ್ರೆ ನಮ್ಗೆ ಎಲ್ಲ ಇಡೀ ಇಂಡಿಯಾದ ಜುರಿಡಕ್ಷನ್ ಉಂಟು. ನಮ್ಗೆ ಫಸ್ಟ್ ಇಲ್ಲಿ ಮಾಡಿದ ನಂತರ ಇಲ್ಲಿದ ಒಪ್ಪಿಗೆ ತೆಕ್ಕೊಂಡು ನಾನು ಮಂಗಳೂರಿಗೆ ಹೋಗ್ತಾ ಇದ್ದೆ, ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೆ, ಭದ್ರಾವತಿಗೆ ಹೋಗ್ತಾ ಇದ್ದೆ, ಜನರನ್ನು ಯುನೈಟ್ ಮಾಡಿ. ಯಾಕಂದ್ರೆ ಇದು ನಮ್ಮ ಹಕ್ಕಿನ ಹಣ. ಹಕ್ಕಿನ ಹಣವನ್ನು ನಾನು ಎಂದಿಗೂ ಗವರ್ಮೆಂಟ್ ತಿನ್ನೋಕೆ ಬಿಡುವುದಿಲ್ಲ. ಇದು ಪ್ರತಿಜ್ಞೆ ನಾನು ಮಾಡ್ಕೊಂಡಿದ್ದೆ. ಇದು ಪ್ರತಿಜ್ಞೆ ಪ್ರತಿಯೊಬ್ಬರು ಮಾಡಬೇಕು. ಎಸ್. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ, ತಮ್ಮ ಹೆಸರೇನು ಸರ್? ಉಡುಪಿ. ಉಡುಪಿಯಿಂದ ಹೇಳಿ ಸರ್. ESI ಬಗ್ಗೆ ಬಹಳಷ್ಟು ಗೊಂದಲಗಳಿವೆ ಜನರಲ್ಲಿ. 6 ತಿಂಗಳಿನಿಂದ ಈ ಹಣ ಬಿಡುಗಡೆ ಆಗಿಲ್ಲ ಅನ್ನುವಂತ ಕೂಗು ಕೇಳ್ತಾ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಸರ್, ಎಂತಂದ್ರೆ ನಾವು ಅಲ್ಲಿ ಬಿಲ್ ಕೊಟ್ರೆ ಸಹ ಇಲ್ಲಿ ಮಣಿಪಾಲದಲ್ಲಿ ESI ಇದ್ದು ಆಫೀಸೇ ಕರೆಕ್ಟ್ ಆಗಿ ಬರಬರಿಲ್ಲ. ಯಾಕಂದ್ರೆ ಅಲ್ಲಿದ್ದು ನಾವು ಇಲ್ಲಿಂದ ಬಿಲ್ ನಾವು ಮೆಡಿಸಿನ್ ತಗೊಂಡು ಬಿಲ್ ನಾವು ಅಲ್ಲಿ ಕೊಡ್ತೇವೆ. ಆ ಬಿಲ್ ಅನ್ನು ಅವರು ರಿಟರ್ನ್ ನಮ್ಗೆ ಅದು ಕೊಡ್ಬೇಕಲ್ಲ ಹಣ, ಅದು ಕರೆಕ್ಟ್ ಬಿಲ್ ಕೊಡ್ಲಿಲ್ಲ ಅವರು, ಹಣನೇ ಕೊಡ್ಲಿಲ್ಲ ಅವರು. ನೀವು ಬಿಲ್ ಅನ್ನು ಕೊಟ್ಟರು ಕೂಡ ಅದು ಕ್ಲೈಮ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಹೌದೌದು. ಎಷ್ಟು ಸಾವಿರದ ಬಿಲ್ ಇತ್ತು? ಅಂದ್ರೆ ತುಂಬಾ ದೊಡ್ಡ ಬಿಲ್ ಇತ್ತಾ ಹೇಗೆ? ಹೌದು, ಅಂದ್ರೆ ಕಮ್ಮಿ ಅಂದ್ರೆ ಒಂದು 22,000ವರೆಗೆ ಬರ್ಲಿಕ್ಕೆ ಉಂಟು ನಮ್ದು. ಎಸ್ ಎಸ್. ಇದು ಎಷ್ಟು ತಿಂಗಳ ಹಿಂದಿನ ಘಟನೆ? ಇದು ಕಮ್ಮಿ ಅಂದ್ರೆ ಒಂದು 6-7 ತಿಂಗಳ ಮುಂಚೆನೆ, ಮುಂದಿನ. ಓಹೋ, 6-7 ತಿಂಗಳುಗಳ ಮುಂಚೆ ಕೂಡ ಇದೇ ಸಮಸ್ಯೆ ಇತ್ತು ಇಲ್ಲಿ. ಎಸ್, ಓಕೆ, ಧನ್ಯವಾದಗಳು ಸರ್ ಮಾಹಿತಿಗಾಗಿ. ಇಲ್ಲ, ಇದು ನಮ್ಮ ಗೌರ್ಮೆಂಟ್ ಮೊದಲೇ ಇದು ಮಾಡೋದಿಲ್ಲ. ಯಾಕೆ ರಿಟರ್ನ್ ಏನಾದರೂ ನಮಗೆ ಮೆಸೇಜ್ ಕೊಡಬೇಕಲ್ವಾ, ಹೀಗೀಗಿದೆ, ESI ಸ್ಟಾಪ್ ಆಗಿದೆ. ಆವಾಗ ಪೇಷಂಟ್ ಸ್ವಲ್ಪ ಅರೇಂಜ್ಮೆಂಟ್ ಆದ್ರೂ ಮಾಡ್ಕೊಳ್ತಾರಲ್ವಾ? ಸರ್, ನಾನು ಅದೇ ಕೇಳ್ತಾ ಇದ್ದೆ, ಅಂದ್ರೆ 6-7 ತಿಂಗಳುಗಳಿಂದ ಕೂಡ ಇಲ್ಲಿ ಸಮಸ್ಯೆ ಇದೆ. ESI ಆಫೀಸಲ್ಲಿ ಒಂದು ಪ್ರಾಬ್ಲಮ್ ಅಂದ್ರೆ ಏನು ಹೇಳ್ತೆ ನೋಡಿ, 10 ರೂಪಾಯಿ ತಗೊಳ್ಬೇಕಾದ್ರೆ 1 ರೂಪಾಯಿ ಕೆಳಗಿಂದ ಹೀಗೆ ಕೊಡ್ಬೇಕು. ನಮ್ಮಲ್ಲಿ ಇರುವ ಕರಪ್ಷನ್ ಇಂದ ಅವರ ಬಿಲ್ಲು ಪಾಸ್ ಆಗ್ಲಿಲ್ಲ. ಯಾವುದೇ ಒಂದು ESI ಆಫೀಸಿಗೆ ಹೋದಾಗ ಅಂದ್ರೆ ಆ ರೋಗಿಯ ಆ ದಟ್ಟ ದಾರಿದ್ರ್ಯತೆಯಲ್ಲೂ ಕೂಡ ಇವುಗಳಿಗೆ ಪಾಲಬೇಕು. ಅದು ಇಲ್ಲದಿದ್ರೆ ಆಗುದಿಲ್ಲ. ಅದು ಈಗ ಏನಾಗಿದೆ, ಆ ಪಾಲು ತಗೊಳ್ಳೋಕೆ ಆಗುದಿಲ್ಲ. ಈಗ ಏನಾಗಿದೆ, ಪ್ರತಿಯೊಂದು ಬಿಲ್ ಇಮೇಲಿಂದ ಅಲ್ಲಿ ಹೆಡ್ ಆಫೀಸಿಗೆ ಹೋಗ್ತದೆ, ಅಲ್ಲಿಂದ ಡೈರೆಕ್ಟ್ ಬ್ಯಾಂಕಿಗೆ ಬರ್ತದೆ. ಅದಕ್ಕಾಗಿ ಅದರಿಂದ ಬಂದ ಬಿಲ್ಲನ್ನು ತೆಗೆದು ಆಯ್ತು ಮಾರೆ ನೀನು ಹೋಗು, ನಾನು ಕಳಿಸ್ಕೊಡ್ತೆ. ಅದು ಈಗ ನೀವು ಹೋಗಿ ಚೆಕ್ ಮಾಡಿದರೆ ಉಡುಪಿ ಆಫೀಸಲ್ಲಿ ಬಿದ್ದುಕೊಂಡು ಇರ್ತದೆ. ಕಡೆಗೆ ಹೇಳ್ತಾರೆ ನಾವು ಅಲ್ಲಿ ಕಳಿಸ್ತಿದ್ದೇವೆ ಅಂತ. ಈಗ ಇದನ್ನು ಚೆಕ್ ಮಾಡಬೇಕಾದ್ರೆ ನಾವು ಪ್ರತಿಯೊಬ್ಬರಿಗೆ ಟ್ರೈನಿಂಗ್ ಮಾಡಿ ಈ ಇದರಲ್ಲಿ ನಾವು ಇನ್ಫಾರ್ಮೇಷನ್ ಹೆಡ್ ಆಫೀಸಿಗೆ ಕಳಿಸೋದು, ಸರ್ ಇಂಥ ದಿವಸ ನಾನು ಬಿಲ್ ಕೊಟ್ಟಿದ್ದೆ. ಆದರೆ ಇಲ್ಲಿ ಬಿಲ್ ಕೊಡುವವರು ಎಕ್ನಾಲೇಜ್ಮೆಂಟ್ ತೆಕ್ಕೊಳ್ಳೋದಿಲ್ಲ. ಮೇನ್ ಪ್ರಾಬ್ಲಮ್, ಬಿಲ್ ಕೊಟ್ಟು ಬರ್ತಾರೆ, ಅದರ ಹಿಂಬರಹ ಅನ್ನುವಂಥದ್ದು ಇಲ್ಲ. ಹಿಂಬರ ತೆಕ್ಕೊಂಡ್ರೆ ಯಾವುದೇ ಒಂದು ಆಫೀಸ್ ಮೋಸ ಮಾಡೋಕೆ ಸಾಧ್ಯನೇ ಇಲ್ಲ. ಎಸ್. ಇಲ್ಲಿ ಈ ಹೋರಾಟವನ್ನ ನೀವು ಹೇಗೆ ಮುಂದುವರಿಸಬಹುದು ಅಂತ ಆಲೋಚನೆ ಮಾಡಿ ನೋಡಿ. ಹೋರಾಟದಲ್ಲಿ ನಾನು ಈ ಜನ ಆಂದೋಲನ, ರಸ್ತೆಗೆ ಇಳಿದು ಮುಷ್ಕರ ಮಾಡೋದು, ಪ್ರತಿಭಟನೆಯಿಂದ ಇದು ಸರಿ ಆಗತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಇಲ್ಲ, ಇದು ಆಗುದಿಲ್ಲ. ಇದನ್ನೊಂದು ಎಕ್ಸ್ಪೋಸ್ ಮಾಡಬೇಕು ಅಂತ ಅನಿಸ್ತಾ ಇಲ್ಲ? ಇದರಲ್ಲಿ ನಡೆದ ಭ್ರಷ್ಟಾಚಾರ ಏನು ಎಕ್ಸ್ಪೋಸ್ ಮಾಡಬೇಕಾದ್ರೆ 3 ಜನರು ಒಟ್ಟಾಗಬೇಕು. ಒಂದು, ಯಾರು ಆರ್ಗನೈಸ್ ಮಾಡ್ತಾರ ಅವರದ್ದು ಕ್ಲೀನ್ ಹಾರ್ಟ್ ಇರಬೇಕು. ಅವರ ಕಾನ್ಸಿಯಸ್ ಆಫ್ ಮೈಂಡ್ ಸೆಟ್ ಈಸ್ ಕ್ಲಿಯರ್. ನಾನು ಇದನ್ನು ಏಮನ್ನು ಮುಟ್ಲೇಬೇಕು, ನಾನು ಗುಡ್ಡ ಹತ್ತಲೇಬೇಕು, ಬೀಳಲಿ ಏನೇ ಆಗಲಿ. ಅದಕ್ಕೆ ಸೇರಿದ ವ್ಯಕ್ತಿಗಳು ನಾನು ಆ ಗುಡ್ಡಕ್ಕೆ ಹತ್ತುವವರಿಗೆ ಸಹಾಯ ಮಾಡಬೇಕು, ಹಣದಲ್ಲೆಲ್ಲ, ಒಗ್ಗೂಟದಲ್ಲಿ. ಅದನ್ನು ಕೋರ್ಟ್ ಅಥವಾ ಎಲ್ಲಿ ಯಾವುದೇ ಒಂದು ಇದನ್ನು ಹಿಡಿದು ಮೀಡಿಯಾದ ಮುಂದೆ ತಂದು, ಸರ್ ಇಂತಿಷ್ಟು ಮಾಡಿದ್ದಾರೆ ಮೋಸ, ಆ ಹಣ ಎಲ್ಲಿ ಹೋಗಿದೆ ಅಂತ ಮೀಡಿಯಾ ಕೂಡ ಇದರಲ್ಲಿ ಬರಬೇಕು. ಅದೇ ರೀತಿ ಯಾರು ಹಣವನ್ನು ಕಟ್ಟು ಮಾಡ್ತಾರ, ಇದು ಯಾರಿದ್ದಾರೆ ಓನರ್ಸ್, ಎಂಪ್ಲಾಯಿಗೆ ಓನರ್ಸ್, ಅವರು ಹಣ ಹಾಕ್ತಾರೆ, ಅವರು ಕೂಡ ಒಟ್ಟಾಗಿ ಇದನ್ನು ನಮ್ಮ ಹಣ ನಮಗೆ ಬೇಕೇ ಬೇಕು, ಇಲ್ಲದಿದ್ರೆ ನಾವು ಪ್ರೊಡಕ್ಷನ್ ಮಾಡೋದಿಲ್ಲ. ಆವಾಗ
ಮಾಡರ್ನ್ ಇಂಡಿಯಾ ಎಲ್ಲಿಂದ ಆಗ್ತದೆ? ವರ್ಕರ್ ಇಲ್ಲದ ದೇಶ ನಡೀತದ? ನೀವೇ ಹೇಳಿ. ನಡೆಯೋದಿಲ್ಲ. ಈಗ ನಾಳೆ ಒಂದು ನನ್ನಂಥವನೇ ಲೀಡರ್ಶಿಪ್ ತಗೊಂಡು ಇಡೀ ಇಂಡಿಯಾದ ಎಲ್ಲ ವರ್ಕರಿಗೆ ಹೇಳ್ತಾರೆ, ಕೆಲಸ ಮಾಡಬೇಡಿ, ಎಷ್ಟವರೆ ESI ಕೊಡೋದಿಲ್ವಾ, ನಾವು ಪ್ರೊಡಕ್ಷನ್, ಮೋದಿಯವ್ರು ಪ್ರೊಡಕ್ಷನ್ ಮಾಡ್ಬೋದಾ, ಸಿದ್ದರಾಮಯ್ಯ ಪ್ರೊಡಕ್ಷನ್ ಮಾಡ್ಬೋದಾ, ಅಥವಾ ಕರಂಜೆ ಮಾಡ್ಬೋದಾ? ನೀವೇ ಹೇಳಿ. ಆಗ ದೇಶದ ಪರಿಸ್ಥಿತಿ ಏನಾಗ್ತದೆ? ಹೌದು. ಈಗ ನಾಳೆ KMC ಎಲ್ಲ ವರ್ಕರ್ ನಾವು ಕೆಲಸ ಮಾಡುವುದಿಲ್ಲ, ಬೇರೆ ಎಲ್ಲಿಂದ ಅವರು ಇದು ಮಾಡ್ಬೋದು? ಹೌದು. ಅಂದ್ರೆ ಈ ಲೇಬರ್ ಕ್ಲಾಸ್ ಅಲ್ಲಿ ಕೂಡ ಒಗ್ಗಟ್ಟಿಲ್ಲ. ಒಂದು ರೀತಿಯಲ್ಲಿ ಅಸಂಘಟಿತ ಕಾರ್ಯಕರ್ತರು ಅಥವಾ ಕಾರ್ಮಿಕರು ಒಂದು ಕಡೆ ಆದ್ರೆ, ಸಂಘಟಿತ ಕಾರ್ಮಿಕರು ಅಂತ ಯಾರನ್ನ ಹೇಳ್ತೇವೋ ಅವರು ಕೂಡ ಇದರ ಬಗ್ಗೆ ಎಜುಕೇಟ್ ಆಗಿಲ್ಲ. ಇಲ್ಲ, ಯಾಕಂದ್ರೆ ಉಡುಪಿ ಕರ್ನಾಟಕ ದೇಶ, ನಾನು ಉಡುಪಿಯನ್ನು ನೋಡಿದೆ. ಇಲ್ಲಿ ಏನಾಗಿದೆ, ಒಂದೇ ಒಂದು ಕಾರಣದಿಂದ ಯುನೈಟ್ ಆಗೋಕೆ ತಯಾರಿಲ್ಲ. ನನಗೆ ಅಕ್ಕಿ ಸಿಗ್ತದೆ 1 ರೂಪಾಯಿಗೆ, ಹಾಲು ಸಿಗ್ತದೆ, ಜಾಗ ಸಿಗ್ತದೆ, ನಾನು ಇಂತಕ್ಕಿದ್ದಕ್ಕೆ ಹೋಗ್ಬೇಕು, ಸುಮ್ಮನೆ ನನ್ನ ಹೆಸರಿಂತ ಕಾಳಾಗಬೇಕು. ಆದರೆ ಅದೇ ರೀತಿ ಅವ ಎಣಿಸುವುದಿಲ್ಲ, ಬೇರೆಯವನಿಗೂ ನನ್ನಿಂದ ತೊಂದರೆ ಆಗ್ತದೆ ಅಂತ. ನಿಮ್ಮ ಇಲ್ಲಿ ಎರಡನೇ ಬೇಡಿಕೆ ಇರುವಂತದ್ದು ಒಂದು ESI ಆಸ್ಪತ್ರೆ ಉಡುಪಿಯಲ್ಲಿ ಆಗಬೇಕು ಅಂತ ಹೇಳಿ ಒಂದು ಹೇಳಿದ್ದೀರಿ. ಹೌದು. ಇದು ಈಗ ಇಲ್ವಾ? ಇಲ್ಲಿ ಇಲ್ಲ ESI ಆಸ್ಪತ್ರೆ ಇಲ್ಲ, ಡಿಸ್ಪೆನ್ಸರಿ ಇಲ್ಲದಿದ್ರೆ ESI ಆಸ್ಪತ್ರೆ ಎಲ್ಲಿದೆ ಇರ್ತದೆ? ಮತ್ತೆ ಎಲ್ಲಿ ಹೋಗ್ತಾ ಇದ್ದಾರೆ ಈಗ ಕಾರ್ಮಿಕರೆಲ್ಲ? ಕಾರ್ಮಿಕರ ಗವರ್ಮೆಂಟಿಗೆ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಅಲ್ಲಿ ಡಿಸ್ಪೆನ್ಸರಿ ಅವರು ಹೇಳಿದ್ರಲ್ಲ, ಅಲ್ಲಿ ಟ್ಯಾಬ್ಲೆಟ್ ಇಲ್ಲ ಅಂತ. ಇದು ನಮ್ಮ ಪರಿಸ್ಥಿತಿ. ಇದಕ್ಕೂ ನಮ್ಮ ದೇಶದಲ್ಲಿ ಹಣ ಇಲ್ವಾ? ನೀವು ಸತ್ಯ ಹೇಳಿ. ಯಾವಾಗೊಂದು BP ಡಯಾಬಿಟಿಗೆ ಟ್ಯಾಬ್ಲೆಟ್ ಇಟ್ಕೊಳ್ಳೋದಿದ್ರೆ ಆ ಡಿಸ್ಪೆನ್ಸರಿ ಎಂತಕ್ಕೆ ಬೇಕು? ತಜ್ಞ ಡಾಕ್ಟರ್ ಇರುವುದಿಲ್ಲ ESI ಅಲ್ಲಿ. ಅಂದ್ರೆ ಕಾರ್ಮಿಕರಲ್ಲ, ಅವರಿಗೆ ತಜ್ಞರಿಗೆ ಕಾಂಪೌಂಡರ್ ಮಾತ್ರ ಕೊಟ್ಟು ನಡೆಯುತ್ತೆ ಅನ್ನುವಂತ ನಿರ್ಲಕ್ಷ್ಯ ಧೋರಣೆ. ಇದರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ. ತುಂಬಾ ಕಾರ್ಮಿಕರ ಕರೆಗಳು ಬರ್ತಾ ಇವೆ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದಾರೆ ವೀಕ್ಷಕರ. ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕರೆಂಟ್ ಅಫೈರ್ಸ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಉಡುಪಿ ಮತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ESI ಸಂಕಟದ ಬಗ್ಗೆ. ESI ತಮಗೆಲ್ಲ ಗೊತ್ತಿರಬಹುದು, ಕಾರ್ಮಿಕರಿಗೆ ಆಪತ್ಕಾಲದ ಬಾಂಧವನ ಹಾಗೆ. ಒಂದಷ್ಟು ಅವರ ಆರೋಗ್ಯದಲ್ಲಿ ಏರುಪೇರು ನಡೆದಂತಹ ಸಂದರ್ಭದಲ್ಲಿ ಅಥವಾ ಆರೋಗ್ಯದಲ್ಲಿ ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಎದುರಾಯಿತು, ಲಕ್ಷಾಂತರ ರೂಪಾಯಿ ಖರ್ಚು ಬರ್ತಾ ಇದೆ ಅಂದಾಗ ಅವರಿಗೆ ನೆರವಾಗೋದು ಈ ESI ಅನ್ನುವಂಥದ್ದು. ಈ ESI ಫಂಡ್ಗೆ ಅವರು ತಮ್ಮ ಜೀವಮಾನ ಪರ್ಯಂತ ತಮ್ಮ ಸಂಬಳದಲ್ಲಿ ಒಂದಷ್ಟು ಮೊತ್ತವನ್ನು ಕೊಡ್ತಾ ಬರ್ತಾರೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಈ ಕಾರ್ಮಿಕರ ಹಣವನ್ನ, ಈ ಬಡವರ ಹಣವನ್ನ ಅವರಿಗೆ ಕೊಡೋದಕ್ಕೆ ಸರ್ಕಾರ ಇವತ್ತು ಹಿಂಜರಿತಾ ಇರುವಂಥದ್ದು. 6 ತಿಂಗಳಿನಿಂದ 60 ಕೋಟಿಗೂ ಅಧಿಕ ಹಣವನ್ನ ಉಡುಪಿ ಜಿಲ್ಲೆಯ ಒಂದು ESI ವ್ಯವಸ್ಥೆಗೆ ವಂಚನೆ ಮಾಡಿರುವಂಥದ್ದು. 4 ಆಸ್ಪತ್ರೆಗಳು ಈಗಾಗಲೇ ESI ನಡಿಯಲ್ಲಿ ಚಿಕಿತ್ಸೆ ಕೊಡೋದನ್ನು ನಿಲ್ಲಿಸಿಬಿಟ್ಟಿದೆ. ಇಡೀ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ 2 ಜಿಲ್ಲೆಯ ಕಾರ್ಮಿಕರು ಇವತ್ತು ಚಿಕಿತ್ಸೆಗಾಗಿ ಒದ್ದಾಡ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಹಲವಾರು ಜನ ಸರಿಯಾದ ಚಿಕಿತ್ಸೆ ಸಿಗದೆ ಆ ಒಂದು ವೆಚ್ಚವನ್ನು ಭರಿಸಲಾಗದೆ ಆತ್ಮಹತ್ಯೆ ಮಾಡಿದಂಥ ಉದಾಹರಣೆಗಳು ಕೂಡ ನಮ್ಮೆದುರಿವೆ. ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಾನು ಕೋಟ್ಯಾರ್ ಅವರಲ್ಲಿ ಕೇಳಬೇಕು, ಈ ಹೋರಾಟವನ್ನು ಮುಂದುವರಿಸ್ತೀರಾ? ಯಾವ ರೀತಿ ಮುಂದುವರಿಸಬೇಕು ಅಂತ ಇದ್ದೀರಿ ತಾವು? ನಾವು ಹೋರಾಟವನ್ನು ಈಗಾಗಲೇ 10 ದಿವಸದ ಅವಧಿಯನ್ನು ಕಲೆಕ್ಟ್ರಿಗೆ ಕೊಟ್ಟಿದ್ದೇವೆ. ಅದಕ್ಕೆ ಅವರು ರೆಸ್ಪಾನ್ಸ್ ಮಾಡದೇ ಇದ್ದರೆ ನಮ್ಮದು ಸೆಕೆಂಡ್ ಸ್ಟೇಜ್ ಗೆರಾವ್ ಆಫ್ ದಿ ಕಮಿಷನರ್ಸ್. ಯಾರೇ ಕಮಿಷನರ್ ಇರಲಿ, SP ಇರಲಿ ಅಥವಾ ಕಲೆಕ್ಟರ್ ಇರಲಿ, ಅವರನ್ನು ಕಂಪ್ಲೀಟ್ ಗೆರಾವ್ ಹಾಕುವಂತ ಪ್ರಯತ್ನವನ್ನು ಮಾಡ್ತೀರಿ. ಎಸ್, ಒಂದು ಕರೆ ಇದೆ. ಹಲೋ, ನಮಸ್ತೆ ಸರ್, ನಾನು ಸರ್ ಹೇಳಿ. ಒಂದು ESI ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ, ಹೇಳಿ ಸರ್. ಹಲೋ, ಕೇಳ್ತಾ ಇದೆ, ಹೇಳಿ ಸರ್, ಹೇಳಿ. ಸರ್, ನಮ್ಮ ಕೋಟೆಯರ್ ಅವರು ಮಾಡಿದ ಪ್ರಯತ್ನ ನಿಜವಾಗಿ ತುಂಬಾ ಅಭಿನಂದನೆ. ಆಗುವಂತ ಸಮಸ್ಯೆಯನ್ನು ತುಂಬಾ ಕೈಗೆತ್ತಿಕೊಂಡು ಮುಂದೆ ಬಂದಿದ್ದಾರೆ, ಸಂತೋಷ. ಇದೇ ಪ್ರಶ್ನೆ ಇಟ್ಕೊಳ್ಳೋದು, ನಾಡ್ದು 5ನೇ ತಾರೀಕಿಗೆ ಇಷ್ಟು ಪಾರ್ಟಿಗಳು ಕೂಡ ಒಂದು ಧರಣಿಯನ್ನು ಮಾಡ್ತಾ ಇದ್ದಾರೆ. ಅವರು ಇಲ್ಲಿ ನನ್ಗೆ ಸಮಸ್ಯೆ ಅಂದ್ರೆ, ನನಗೆ ಅರ್ಥ ಆಗದೆ ಅಂತ ಹೇಳಿದ್ರೆ, ಕೋಟೆಯರ್ ಅವ್ರ ಜೊತೆಗೆ ಕಮ್ಯುನಿಸ್ಟ್ ಪಾರ್ಟಿಗಳು ಮತ್ತು ಕಾಂಗ್ರೆಸ್ನವರು ಮತ್ತು ಬಿಜೆಪಿಯವರು 4 ಜನರು ಕೂತ್ಕೊಂಡು ಚರ್ಚೆ ಮಾಡಿ ಆಗ ನಿಜವಾಗಿ ಅಲ್ಲಿ ಏನ್ ಸಮಸ್ಯೆ ಅಂತ ಗೊತ್ತಾಗ್ತದೆ. ನನ್ಗೊಂದು ಬಹಳ ಡೌಟ್ ಅಂತ ಹೇಳಿದ್ರೆ, ಈ ಖಾಸಗಿ ಆಸ್ಪತ್ರೆಗಳು ESI ಇದರಲ್ಲಿ ಏನಾದ್ರು ದುಡ್ಡು ಸಿಗುವಾಗ ಏನಾದ್ರು ಅವ್ರ ದುಡ್ಡು ತಿನ್ಲಿಕ್ಕೆ ಏನಾದ್ರು ಮಾಡುವ ಸಾಧ್ಯತೆ ಇದೆಯಾ? ಅತಿಯಾಗಿ ತುಂಬಾ ಮಾಡಿದ್ರೆ ಅಲ್ಲಿ ಫಂಡ್ ಇರ್ತದೆ ಇಲ್ವಾ ಗೊತ್ತಿಲ್ಲ. ಅದು ಕಾಂಗ್ರೆಸ್ ಅವ್ರು ಯಾಕೆ ಕೊಡ್ತಾ ಇಲ್ಲ, ಅಥವಾ ಸೆಂಟ್ರಲ್ ಗವರ್ಮೆಂಟ್ ಇಂದ ಏನು ಸಮಸ್ಯೆ? ಈಗ ನಮ್ಗೆ ನಾವು ನಿಷ್ಪಕ್ಷಪಾತವಾಗಿ ನೋಡ್ಬೇಕು.
ಕೋಟೆಯರ್ ಅವರ ಇವತ್ತಿನ ಇದರಲ್ಲಿ ಪಕ್ಷಾತೀತವಾಗಿ ಮಾಡಿದ್ದವರು. ಹೌದು ಹೌದು ನನಗೆ ಅಲ್ಲಿ ಅವರು ಕಾರ್ಮಿಕರನ್ನು ಕಳಿಸಿದ್ದಾರೆ, ಆದ್ರೆ ಅಧಿಕಾರಿ ಅವರ ಸಿಪಿಎಂ ನ ಲೀಡರ್ಸ್ ಗಳು ಬರ್ಲಿಲ್ಲ. ಯಾಕಂದ್ರೆ ಅವ್ರು ಬಂದು ಮಾತಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಇದು ಪಕ್ಷಾತೀತವಾದದ್ದು. ಹೌದು ಆದ್ರೆ ಅವರಿಗೆ ಅಭಿನಂದನೆ ಅವ್ರು ಕೊಟ್ಟಿದ್ದಾರೆ. ಎಸ್ ಸರ್, ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು. ಬಹಳಷ್ಟು ಉಪಯುಕ್ತ ಸಲಹೆಯನ್ನು ಅವ್ರು ಕೊಟ್ಟರು. ಅವ್ರು ಹೇಳಿದರು, ಎಡಪಕ್ಷದ ನಾಯಕರಿರ್ಬೋದು, ಬಿಜೆಪಿ, ಕಾಂಗ್ರೆಸ್ಸು ಸೇರಿದಂತೆ ನೀವೇನು ಸಮಾನ ಮನಸ್ಕರಿದ್ದೀರಿ, ಎಲ್ಲರೂ ಕುಳಿತುಕೊಂಡು ಒಂದು ಇದರಲ್ಲಿ ನಿರ್ಧಾರಕ್ಕೆ ಬರಬೇಕಾಗಿದೆ. ಯಾಕಂದ್ರೆ ಎಲ್ಲಿ ಭ್ರಷ್ಟಾಚಾರ ನಡೆದಿದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬೇಕು. ಅದರಲ್ಲಿ ಅವ್ರಿಗೆ ಹೇಳ್ತಾ ಇದ್ದಾರೆ, ಒಂದನೇದಾಗಿ ವೈದ್ಯಕೀಯ ವ್ಯವಸ್ಥೆ ಅನ್ನುವಂಥದ್ದು ಸಂಪೂರ್ಣ ಖಾಸಗೀಕರಣದ ಕೈಗೆ ಜಾರಿ ಬಿಟ್ಟಿದೆ, ಮತ್ತೊಂದು ಅದು ದೊಡ್ಡ ಮಟ್ಟದ ವ್ಯಾಪಾರೀಕರಣ ಆಗಿಬಿಟ್ಟಿದೆ. ಇದರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಖಾಸಗಿ ಆಸ್ಪತ್ರೆಗಳ ಲಾಬಿ ಇರ್ಬೋದಾ ಅನ್ನೋದನ್ನ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಏನು ಹೇಳ್ತೀರಾ ತಾವು? ಅಂದರೆ ಎಲ್ಲಿ ನಮ್ಮಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲವೋ, ಈಗ ನಮ್ಮಲ್ಲಿ ಮೇಯ್ನ್ ಅಂದರೆ ಉಡುಪಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲ, ಅಥವಾ ಸೌಲಭ್ಯಗಳ ಕೊರತೆ ಇದೆ. ಸೌಲಭ್ಯ ಇಲ್ಲದಾಗ ನಾನು ಯಾರನ್ನು ಮಾಲೀಕರನ್ನೇ ಹೊಂದಿಕೊಂಡಿರ್ಬೇಕು. ಅಲ್ಲಿ ಅವರು ಏನು ತಪ್ಪು ಮಾಡ್ತಾರೆ, ತಪ್ಪು ಮಾಡೋದಿಲ್ಲ, ಅದು ESA ಆಫೀಸರಿಗೆ ಗೊತ್ತುಂಟು, ಅವರ ಹೆಲ್ತ್ ಡಾಕ್ಟ್ರಿಗೆ ಗೊತ್ತುಂಟು. ಈಗ ನಾನು ಇಲ್ಲಿದ್ದ ಬಿಲ್ ಕಳಿಸ್ತೇವೆ. ಈಗ ಒಂದು TB ಪೇಷಂಟಿಗೆ ಯಾವ್ಯಾವ ಇಂಜೆಕ್ಷನ್ ಕೊಡಬೇಕು, ಯಾವ್ಯಾವ ಮದ್ದು ಕೊಡಬೇಕು, ಅದರ ರೇಟು ಗೊತ್ತುಂಟು, ಎಷ್ಟು ಅವರಿಗೆ ಹಣ ಕೊಡಬೇಕು ಅಂತ. ಅದು ಅವ್ರಿಗೆ ಗೊತ್ತಿದ್ದ ನಂತರ ಇವರು ಬಿಲ್ ಕೊಟ್ಟಿದಾಗ ಅದನ್ನು ಚೆಕ್ ಮಾಡಿ, ಇದರಲ್ಲಿ ನೀವು ಹೆಚ್ಚು ಹಾಕಿದ್ದೀರಿ, ಈ ಬಿಲ್ಲನ್ನು ಎಕ್ಸೆಪ್ಟ್ ಆಗೋದಿಲ್ಲ, ನಾವು ಹಿಂದೆ ಕಳೆದ ರಿವೈವ್ ಮಾಡಿ ಕಳಿಸ್ಕೊಡಿ ಅಂತ ಅವ್ರು ಇವ್ರಿಗೆ ಬರಿಬೇಕು. ಅದು ಇಷ್ಟು ವರ್ಷದಿಂದ ಯಾಕದಾಗಲಿಲ್ಲ? ಈಗ ನೀವು ಅವ್ರು ಹೇಳಿದ ಪ್ರಶ್ನೆ 100ಕ್ಕೆ 100 ಕರೆಕ್ಟ್. ಆದದ್ದು ಆಗಿ ಹೋಗಿ ಅಲ್ಲ, ಇಲ್ಲದ ಸಮಸ್ಯೆ, ಈಗ ಆ ರೋಗಿಗೆ ಇಲ್ಲದ ಸಮಸ್ಯೆಯನ್ನ ಸೃಷ್ಟಿ ಮಾಡಿ ಎಲ್ಲೋ ಒಂದು ಕಡೆಯಲ್ಲಿ ಬಿಲ್ ರೈಸ್ ಮಾಡುವಂತ ಕೆಲಸಗಳು ಮಾಡ್ತಾರೆ, ಅಥವಾ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಅಲ್ಲೇನಾದ್ರೂ ಅದನ್ನ ಸ್ಟಾಪ್ ಮಾಡಿ ಇಲ್ಲ, ಅದು ಮಾಡ್ಲೇ ಇಲ್ಲ. ಅದು ಜಾಯಿಂಟ್ ವೆಂಚರ್ ಇರ್ಬೋದಲ್ವಾ? ಈಗ ನೋಡಿ, ಈಗ ಅವರು ಹೇಳಿದ ಪ್ರಕಾರ ಈಗ ಇಲ್ಲಿ KMC ಮಿಸ್ಟೇಕ್ ನಾನು ಎದುರೇ ಹೇಳುತ್ತೆ, ಅವರ ಮೆಡಿಕಲ್ ಚಾರ್ಜಸ್ ಆರ್ ಹೈ. ಈಗ ನೀವು ಆರ್ಗನೈಸ್ ಗೌರ್ಮೆಂಟ್ ESA ಆರ್ಡರ್ ಮಾಡೋರು, ನನ್ನನ್ನು ಎಂಪಾಯಿಂಟ್ಮೆಂಟ್ ಮಾಡಿದ್ದೀರಿ, ನನ್ನ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ, ಈ ಚಾರ್ಜನ್ನು ನೀವು ಕೊಡ್ತೇವೆ, ಚಾರ್ಜ್ ಈಗ ಕೊಡ್ತಾ ಹೇಳಿದ ನಂತರ ಇಬ್ರು ಒಟ್ಟಾಗಿ ಅಗ್ರಿಮೆಂಟ್ ಅಲ್ಲಿ ಚಿಕಿತ್ಸೆ ಆಗುದಿಲ್ಲ. ಎರಡನೇದು ಅಗ್ರಿಮೆಂಟ್ ಅಲ್ಲಿ ಇಷ್ಟೇ ರೇಟ್ ಅಂತ ಅವರು ಬರೆದಿದ್ದಾರೆ. ಬರೆದ ನಂತರ ಈಗ ಅವನಿಗೆ TBಗೆ ಅವರು 1.5 ಲಕ್ಷ ಸ್ಯಾಂಕ್ಷನ್ ESA ಕೊಟ್ಟಿದ್ದಾರೆ, 2 ಲಕ್ಷ ಬಿಲ್ ಆಯ್ತು. ಇಟ್ ಈಸ್ ಯುವರ್ ಡ್ಯೂಟಿ ಟು ರಿಕವರ್. ಯಾರು? ಪ್ರೈವೇಟ್ ಹಾಸ್ಪಿಟಲ್. ಒಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು? ಉಡುಪಿಯಿಂದ ಸುರೇಶ್ ಅಂತ ಮಾತಾಡ್ತೀನಿ. ಸುರೇಶ್ ಅವರೇ ಹೇಳಿ, ESI ಸಮಸ್ಯೆಯ ಬಗ್ಗೆ ತಮ್ಮ ಅನಿಸಿಕೆ ಏನು? ESI ಇಂದ ಹಾಸ್ಪಿಟಲ್ ಅವರಿಗೆ ಪ್ರಾಫಿಟ್, ಪಬ್ಲಿಕ್ ಏನೂ ಪ್ರಾಫಿಟ್ ಇಲ್ಲ. ಯಾಕಂದ್ರೆ ಅವರಷ್ಟು ಬಿಲ್ ಮಾಡಿ ನಿಮ್ಗೆ ಯಾವ್ದು ಇನ್ಸೂರೆನ್ಸ್ ಉಂಟಾ ಅಲ್ಲ ಬೇರೆ ಎಂತ ಕೆಲಸ ಮಾಡ್ತೀರ ಅಂತ ಹೇಳಿ ಈ ಹಣವೇ ಲೋಡ್ ಮಾಡೋ ಹೊರತು ಅದರಲ್ಲಿ ಪಬ್ಲಿಕ್ ಇದಿಲ್ಲ. ಒಬ್ಬ ಪಾಪದವರು ಹೋದ್ರೆ ಅವರಿಗೆ ನೀವು ಇನ್ಸೂರೆನ್ಸ್ ಇದುಂಟ ಒಂದೂವರೆ ಮಾಡಿ ಎಲ್ಲ ಹಣ ಮಾಡುವ ಸ್ಕೀಮ್ ಅವರು. ಆಸ್ಪತ್ರೆಗಳ ಲಾಬಿ ಕೂಡ ಇದೆ ಇದರಲ್ಲಿ ಅಂತ ಹೇಳುತ್ತಾವು. ಆಸ್ಪತ್ರೆಗೆ ಲಾಭ ಮಾಡುದು, ಅದ್ರಗಿಂತ ಬೇರೆ ಏನಾದ್ರು ಬೇರೆ ಇದು ಮಾಡುದು ಒಳ್ಳೆ. ಓಕೆ ಸರ್, ಧನ್ಯವಾದಗಳು. ಅವ್ರು ಹೇಳ್ತಾ ಇರೋದು ಕೂಡ ಅದೇ, ಅಂದ್ರೆ ಆಸ್ಪತ್ರೆಗಳು ಕೂಡ ಇದರಲ್ಲಿ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನ ಅವ್ರು ಹೇಳ್ತಾರೆ. ಪಾರದರ್ಶಕ ಅಂದ್ರೆ ಏನು? ಇದರಲ್ಲಿ ಒಂದು ವಿಷಯ, ಸೆಂಟರ್ ಈಸ್ ಎ ಕರೆಕ್ಷನ್, ಸೆಂಟರ್ ವರ್ಡ್ ಹೇಳುತ್ತೆ. ಈ KMC ಇರಲಿ, ಆದರ್ಶ ಇರಲಿ, ಎಲ್ಲೇ ಇರಲಿ, ಬಿಲ್ ಕೊಡುವಂಥ ಪ್ರತಿ ಬಿಲ್ಲು ಗೌರ್ಮೆಂಟಿಗೆ ಹೋಗ್ತದೆ. ಗೌರ್ಮೆಂಟ್ಗೆ ಈ ವಿಷಯ 15-20 ವರ್ಷದಿಂದಲೂ ಗೊತ್ತುಂಟು. KMC ರೇಟ್ ಈಸ್ ಹೈ, ಆದರ್ಶದ ರೇಟ್ ಹೈ, ಅದನ್ನು ನೆಗೋಷಿಯೇಟ್ ಮಾಡಿ ಪಬ್ಲಿಕ್ಕಿಗೆ ತರುವಂಥದ್ದು ಅವರ ಡ್ಯೂಟಿ ಇತ್ತು. ಅದರ ಪರ್ಸೆಂಟೇಜ್ ಇಲ್ಲಿಂದ ಹಿಡಿದು ಮಿನಿಸ್ಟರೇ ಹೋಗ್ತದೆ, ಅದಕ್ಕಾಗಿ ಅವರು ಮಾಡೋದಿಲ್ಲ. ಇದು ನಾವು ಜನರು ಏನು ಹೇಳ್ತೇವೆ, KMC ತಪ್ಪಲ್ಲ, ಜನತೆ ತಪ್ಪು. ಆಳುವವರು, ಅಧಿಕಾರಿಗಳು ಎಲ್ಲರೂ ಕೈ ಜೋಡಿಸಿದ್ದಾರೆ, ಹಾಗಾಗಿ ಇದು ವ್ಯವಸ್ಥೆ ಕೂಡ ಅದರಲ್ಲಿ ಕೈ ಜೋಡಿಸಿದ್ದಾರೆ. ಅರೆ ನನಗೆ ಟ್ರೀಟ್ಮೆಂಟ್ ಆದ್ರೆ ಆಯ್ತು, ಅವ್ರು ಎಲ್ಲರೂ ಎದ್ದಿದ್ರೆ ಈ ಪ್ರಾಬ್ಲಮ್ ಹಾಸ್ಪಿಟಲ್ ಮಾಡುದಿಲ್ಲ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ಮಂಗಳೂರಿಂದ. ಹೇಳಿ ಹೇಳಿ, ESI ಸಮಸ್ಯೆ ಎಲ್ಲಾ ಕಡೆಗಳಲ್ಲಿ ಕಂಡು ಬರ್ತಾ ಇದೆ, ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಸರ್, ESI ಈಗ ಬಂದಾಗಿದೆ. ಪ್ರಾಬ್ಲಮ್ ಏನು ಸರ್? ಅದು ನಮ್ದು ಹಣ ಕಟ್ಟಾಗ್ತಾ ಉಂಟು. ಇಲ್ಲಿ ಮಂಗಳೂರಿನಲ್ಲಿ ತುಂಬಾ ಕಳ್ಳರು ಜಾಸ್ತಿ ಆಗಿದ್ದಾರೆ ಸರ್. ಅಲ್ಲಿ MRP ಅಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ, ನಮ್ದು ESI ಕಟ್ಟಾಗ್ತಾ ಉಂಟು.
ಇಲ್ಲಿ ಆಸ್ಪತ್ರೆಯಲ್ಲಿ ಹೋಗಿದ್ರೆ ESI ಇಲ್ಲ, ಹಣ ಕಟ್ಲಿಲ್ಲ ಅಂತ ಹೇಳ್ತಾರೆ ಅವರು. ಅವರ ESI ಅಧ್ಯಕ್ಷ ಯಾರಂತ ನಮ್ಗೆ ಗೊತ್ತಾಗ್ಬೇಕು. ಅವರನ್ನೆಲ್ಲ ಜಪ್ತಿ ಮಾಡ್ಬೇಕು. ಅವರ ಮನೆ ಎಷ್ಟುಂಟು, ಜಮೀನ್ ಎಷ್ಟುಂಟು ಎಲ್ಲ ನೋಡ್ಬೇಕು ನಮಗೆ. ಅಲ್ಲ, ನೀವು ಬಡವರಿದ್ದೀರಿ, ನೀವು ನಿಮ್ಮ ಪ್ರತಿ ತಿಂಗಳು ನಿಮ್ಮ ಸಂಬಳದಿಂದ ಕಟ್ ಮಾಡ್ತಾ ಇದ್ದಾರೆ, ನೀವು ಅದನ್ನ ಪ್ರಶ್ನೆ ಮಾಡ್ಬೇಕು. 50 ರೂಪಾಯಿ ಕಟ್ ಆಗ್ತದೆ. ಎಲ್ಲ ಕಲ್ಲರ್ ಇಲ್ಲಿ ಜಾಸ್ತಿ ಆಗಿದೆ. ನೀವ್ ಹೇಳಿದಿರಲ್ಲ, ಈಗ ಮೊನ್ನೆ ಹೇಳಿದ್ರಿ ನೀವು, ನಂದು ನನ್ನ ಹೆಂಡತಿ ಮಕ್ಕಳು ಇದ್ರೆ ಸಾಕು, ಬೇರೆ ಯಾರು ಸಾಯ್ಲಿ, ಹಾಗೆ ಆಗ್ತಾ ಉಂಟು ಸರ್ ಮಂಗಳೂರಿನಲ್ಲಿ. ಎಸ್ 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 ಎಷ್ಟು ಹಣ ಅವರೆಲ್ಲ ತಿಂತಾರೆ ಸರ್ ಇಲ್ಲಿ. ಹೌದು ಹೌದು. ಎಷ್ಟು ಹಣ, ಇಷ್ಟು ಹಣ ಎಲ್ಲಿಗೆ ಹೋಗಿದೆ ಅದು ಹಣ? ಯಾರಿಗೆ, ನಮ್ಗೆ ಯಾಕೆ ಕೊಡುವುದಿಲ್ಲ ಅವರು? ಎಸ್, ಇದರ ಬಗ್ಗೆ ಚರ್ಚೆ ಮಾಡ್ತೇವೆ ಮೇಡಮ್. ಧನ್ಯವಾದಗಳು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಅವರು ಆ ಆಕ್ರೋಶ, ತಾಯಿ ಆಕ್ರೋಶವನ್ನು ನಾವು ಕೇಳಬೇಕು. ಯಾಕಂದ್ರೆ ಒಬ್ರು ಬಡವರು ಬಾಬು 950 ರೂಪಾಯಿ ಕಟ್ ಆಗ್ತಾ ಇದೆ. ನಾವು ಪ್ರತಿ ತಿಂಗಳು ನಾವು ಅದ್ರ ಅಕ್ಕಿಯೋ ಬೇಳೆಯೋ ತರ್ತಾ ಇದ್ವಿ ಮನೆಯಲ್ಲಿ, ಅದನ್ನ ಕಟ್ ಮಾಡಿ ಇವ್ರು ಯಾರೋ ಅಧಿಕಾರಿಗಳು ಅಥವಾ ಸರ್ಕಾರ ಬುಕ್ಕಸ ಹೋಗ್ತಾ ಇದೆ. ನಮಗೆ ಕನಿಷ್ಠ ಚಿಕಿತ್ಸೆ ಕೊಡೋದಕ್ಕೆ ಹಣ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ಅಂದ್ರೆ ಇದು ದುರ್ದೈವ ಅಂತ ದುರ್ದೈವ, ನಮ್ಮ ಭಾರತ ದೇಶಕ್ಕೆ ದುರ್ದೈವ. ಇದರ ಬಗ್ಗೆ ಹೋರಾಟ, ಅದೇ ನಾನು ಕೇಳ್ತಾ ಇದ್ದೆ. ಒಂದು ರೀತಿಯಲ್ಲಿ ತಾವು ಹೇಳಿದ್ರಿ ಕಮಿಷನರ್ಗಳಿಗೆ ಘೆರಾವ್ ಹಾಕೋದು, ಇದು ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಹೊರಗಡೆಯ ಹೋರಾಟ. ಒಳಗಡೆ ಇದರ ಬಗ್ಗೆ ಒಂದು ಆಳವಾದ ಹೋರಾಟ ನಡಿಬೇಕು. ಅದು ಮಾಹಿತಿ ಹಕ್ಕಿನ ಮೂಲಕ ಇದರ ಬಗ್ಗೆ ಮಾಹಿತಿ ತರಿಸ್ಕೊಳ್ಳೋದು, ಅಥವಾ ಅಧಿಕಾರಿಗಳ ವಿರುದ್ಧ ಕಟ್ಲೆಗಳನ್ನ ಹೂಡುವಂಥದ್ದು, ಇಂಥ ಪ್ರಕರಣಗಳು ಏನಾದ್ರೂ ಇಂಥ ಹೋರಾಟಗಳನ್ನ ಏನಾದ್ರು ಮಾಡಬೇಕು ಅಂತ ಇದೀರ? ನಮ್ದು ಈಗಲೇ ನಾವು ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟಿಗೆ ಹೋಗಿ ಅಲ್ಲಿಂದ ಪೂರಾ ಡೀಟೇಲನ್ನು ತೆಗೊಳ್ತೇವೆ. ಇಲ್ಲಿ ಒಂದೇ ಅಲ್ಲ, ಇಡೀ ದೇಶದ ESI ಆ್ಯಕ್ಟನ್ನು ನಾವು ತರಿಸಿ ಪ್ರತಿಯೊಂದು ಇದನ್ನು ನಾವು ತೆಗೆದು ಅನಂತರ ನಾವು ಸುಪ್ರೀಂ ಕೋರ್ಟಿಗಂತೂ ಹೋಗೋದು ಖಂಡಿತ. ಇದು ಗೇರವ್ ನಮ್ಮದು ವರ್ಕರ್ ಯೂನಿಟಿಯನ್ನು. ಸರಿ, ಈಗ 6 ತಿಂಗಳಲ್ಲಿ ಇಷ್ಟು ಇಂಥ ತಾಯಂದ್ರೆ ಇಷ್ಟು ಜನ ಒಂದು ಬಡಪಾಯಿಗಳಿಗೆ ಅನ್ಯಾಯ ಆಯ್ತಲ್ಲ, ಇದಕ್ಕೆ ಬೆಲೆ ತೆರಬೇಕಲ್ಲ, ಇದು ಯಾರು? ಇದು ನಾವು ಎಲ್ಲರೂ ಒಟ್ಟಾದರೆ ಮಾತ್ರ, ಬೇರೆ ಯಾರಿಂದೂ ಆಗುವುದಿಲ್ಲ. ಎಲ್ಲ ಕಾರ್ಮಿಕ ವರ್ಗದ ಒಟ್ಟಾದರೆ ವಿದಿನ್ 10 ಡೇಸಲ್ಲಿ ನಿಮ್ಮ ಹಣ ಅಲ್ಲಿ ಬಂದೇ ಬರ್ತದೆ. ಒಟ್ಟಾಗೋದು ನಿಮ್ಮ ಮನ ಸೆಟ್ ಇರಬೇಕು. ನಾವು ಒಟ್ಟಾಗಬೇಕು, ಫೈಟ್ ಮಾಡಬೇಕು. ಯಾರೇ ಇರಲಿ, ಸೀತಾರಾಮ್ ಇರ್ಬೋದು, ಮೋದಿ ಇರ್ಬೋದು, ಕರಂಜೆ ಇರ್ಬೋದು, ಯಾರೇ ಇರ್ಬೋದು, ನಾವು ಒಟ್ಟಾಗದೆ ಈ ಜನ್ಮದಲ್ಲಿ ಇದನ್ನು ಅಚೀವ್ ಮಾಡೋಕೆ ಸಾಧ್ಯ ಇಲ್ಲ. ತಾಯಿ ಹೇಳಿದ್ದು ಕರೆಕ್ಟ್, ಆದರೆ ಅವರ ಮನಸ್ಸಲ್ಲಿ ಕೇಳಿ ನೀವು ಒಟ್ಟಾಗೋದಕ್ಕೆ ತಯಾರಿದ್ದೀರಿಯಾ ಅಂತ. ಖಂಡಿತ ಅವ್ರು ನೋಡಿದ್ರೆ ಅವರು ಜಪ್ತಿ ಮಾಡ್ಬೇಕು ಅಂತ ಹೇಳ್ತಾ ಇದ್ರಿ. ಎಸ್ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು? ಹಲೋ, ಇದು ಉಡುಪಿಯಿಂದ ಕರೆ ಮಾಡ್ತಾ ಇರೋದು, ಜಾಯಲ್ ಅಂತ. ಜಾಯಲ್ ಅವರೇ ಹೇಳಿ, ESI ನ ಸಮಸ್ಯೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ, ತಮ್ಮ ಅನಿಸಿಕೆ? ನಾವೀಗ ESI ಇಂದ ಹೊರಗೆ ಬಂದಿದ್ದೇವೆ, ಬಟ್ ನಾವು 1 ವರ್ಷದಿಂದ ಹೊರಗೆ ಬಂದಿದ್ದೇವೆ. ಬಟ್ ಈಗ ನಮ್ಗೆ ಗೊತ್ತಿದೆ, ನಾವು ಯೂಸ್ ಮಾಡಿದ್ದೇವೆ ಅದು ESI ಏನಂತ. ಈಗ ಇವರು ಹೇಳ್ತಾರೆ ಆಸ್ಪತ್ರೆ ಅವರು ತಿಂತಾರೆ. ಆಸ್ಪತ್ರೆ ಅವರು ತಿನ್ಬೇಕಾದ್ರೆ ಕಾರಣ ಯಾರು? ಹೌದು, ಕಾರಣ ಯಾರು? ನಮ್ಮ ಹತ್ರ ಒಂದು ಸಫಿಸ್ಟಿಕೇಟೆಡ್ ಆಸ್ಪತ್ರೆ ಇದ್ರೆ ಎಲ್ಲರೂ ಗೌರ್ಮೆಂಟ್ ಆಸ್ಪತ್ರೆ ಅಲ್ಲೇ ಅಡ್ಮಿಟ್ ಆಗ್ತಾರೆ, ಪ್ರೈವೇಟ್ಗೆ ಯಾಕೆ ಹೋಗ್ತಾರೆ? ಖಂಡಿತ. ಇದು ಎಲ್ಲ ಪಾಲಿಟಿಕ್ಸ್ ನವರೇ ಮಾಡಿದ್ದೀವಿ, ಬೇರೆ ಯಾರೂ ಮಾಡಿದ್ದಲ್ಲ. ಅವರವರೇ ಮಾಡಿ, ಅವರವರೇ ಅಗ್ರಿಮೆಂಟ್ ಮಾಡಿ, ಅವರವರೇ ಆಸ್ಪತ್ರೆಗೆಲ್ಲ ಲಿಂಕ್ ಅಪ್ಸ್ ಮಾಡಿ, ಅವರೇ ಬಿಲ್ ರೈಸ್ ಮಾಡಿ. ಆಸ್ಪತ್ರೆ ಅವ್ರು ತಿಂತಾರಂದ್ರೆ ಅದು ಎಲ್ಲರಿಗೂ ಜಗಜ್ಜಾಹಿರಾಗೋದು. ಅದು ಈಗ ಅಂತಲ್ಲ, ಇವ್ರು ಡಿಸ್ಚಾರ್ಜೇ ಮಾಡಲ್ಲ, ಆಸ್ಪತ್ರೆ ಬಂದು ಡಿಸ್ಚಾರ್ಜೇ ಮಾಡಲ್ಲ, 4-5 ದಿನ ಇಟ್ಕೊಂಡು ಎಳಿತಾ ಇರ್ತಾರೆ. ಅದು ಅವರ ತಪ್ಪಲ್ಲ, ಅವ್ರು ಬಿಸ್ನೆಸ್ ಮಾಡ್ತಿದ್ದಾರೆ. ನಮ್ಮ ಸರ್ಕಾರಿ ನಾವು ಇವರು ಚೆಕ್ ಮಾಡಿ ಆಸ್ಪತ್ರೆ ಚಂದ ಮಾಡಿ ಅಲ್ಲಿ ಅಡ್ಮಿಟ್ ಮಾಡ್ಲಿ ಅಲ್ಲ, ಯಾರು ಬೇಡ ಹೇಳ್ತಾರೆ ಇವ್ರಿಗೆ? ESI ಆಸ್ಪತ್ರೆ ಇದೆ, ಇಲ್ಲಿ ಒಂದು ಡಿಸ್ಪೆನ್ಸರಿ ಇಲ್ಲ. ಡಿಸ್ಪೆನ್ಸರಿಗೆ ಹೋಗಿ ಕೇಳಿದ್ರೆ ಯಾವ್ದು ಒಂದು ಮಾತ್ರೆ ಕೊಟ್ರೆ ಅದಕ್ಕೆ ಇನ್ನೊಂದು ಯಾವುದೋ ಒಂದು ಅದರ ಕಂಪನಿ ಇನ್ನೊಂದು ಮಾತ್ರೆ ಕೊಡ್ತಾರೆ. ಒಂದು ಕೊಡುವವನಿಗೂ ಅಲ್ಲಿಲ್ಲ. ಮತ್ತೆ ಒಂದು ಆಗ್ಬೇಕು ಹೇಳಿದ್ರೆ ಬೊಮ್ಮಗಿರಿಗೆ 24,000 ಓಡ್ಬೇಕು. ಒಂದ್ಸಲ ಮಾಡಿದ್ರೆ ಕೊಡ್ತಾರೆ ಅವರು. ಇವರು ದುಡ್ಡು ಕಟ್ಟ ಮಾಡ್ತಾರೆ. ಯಾಕೆ ದುಡ್ಡು ಕಟ್ಟ ಮಾಡ್ತಾರೆ? ಇವ್ರು ಬೇರೆಲ್ಲದಕ್ಕೆಲ್ಲ ಮಾಡ್ತಾರೆ. ಈ ನಾವು ಕರಾವಳಿ, ಮಂಗಳೂರು, ಉಡುಪಿಯ ಜನ ಎಷ್ಟು ಹುಷಾರ್ ಅಂತ ಹೇಳಿ ಈ SLC PUC ಅಲ್ಲೆಲ್ಲ ಫಸ್ಟೇ ಬರೋದು. ಮೂರ್ಖರಾಗ್ಲಿಕ್ಕೆ ಮಂಗಳೂರು, ಉಡುಪಿಯ ಜನನೇ ಫಸ್ಟ್ ಇಡೀ ಕರ್ನಾಟಕದಲ್ಲಿ ನೋಡ್ತಾ ಹೋದ್ರೆ. ಸರಿ ಅಲ್ವಾ ಸರ್ ಇದು? ಈಗ ನಾವೀಗ ಇವರು ನಮ್ಮ ಇಲ್ಲಿ MLA ಅವರಿದ್ದಾರೆ, ಬೇರೆದಕ್ಕೆ ಇವರು ಖಾಲಿ ದಾಮರ ಹಾಕ್ಲಿಕ್ಕೆ, ಚರಂಡಿ ಮಾಡ್ಲಿಕ್ಕೆ 2 ಬಿಟ್ರೆ ಬೇರೆ ಈಗ ಇದ್ದವರು, ಮುಂಚೆ ಇದ್ದವರು, ಇನ್ನು ಬರುವವರು ಇದೇ ಮಾಡುದು, ಬೇರೆ ಏನೂ ಮಾಡುದಿಲ್ಲ. ನಾವ್ ಯಾರ ಹತ್ರ ಅಂತ ಹೇಳುದು? ಮುಂಚಿನವ್ರು ಸರಿ ಇಲ್ಲ ಅಂತ ಹೊಸ್ತರವ್ ತಗೊಂಡು, ಹೊಸ್ತರವ್ರು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಯಾರ ಹತ್ರ ಹೋಗು? ಈಗ ನಾವಂತಲ್ಲ, ಈಗ ನಾವು ಸ್ಟ್ರೈಕ್ ಮಾಡ್ಲಿಕ್ಕೆ ಹೋದ್ರೆ ಇಲ್ಲಿ ರಜೆ ಕೊಡ್ತಾರೆ, ಇವರು ರಜೆ ಕೊಡಲ್ಲ. ಸ್ಟ್ರೈಕ್ ಹೇಗೆ ಮಾಡುದು? ಅಲ್ಲ, ನಾವು ಒಂದು 8,000 9,000 ತಗೊಂಡವನು ಅವನು ಹೋಗಿ ಸ್ಟ್ರೈಕ್ ಮಾಡ್ಕೊಂಡು ಕುತ್ಕೊಂಡು ಹೊಟ್ಟೆ ಹಾಕುದು ಬೇಡವಾ? ಖಂಡಿತ ಹೇಳಿ ಸರ್ ನೀವು. ಎಸ್ ಧನ್ಯವಾದಗಳು ಜಾಯಿಲ್ ಅವರೇ, ಧನ್ಯವಾದಗಳು ಮಾಹಿತಿ.
ಜಾಯ್ಲ್ ಅವರು ಮಾತನಾಡ್ತಾ ಅವರು ಹೇಳಿದರು, ನಾವು 8-9 ಸಾವಿರ ದಿನಕ್ಕೆ ಒಂದು 200-300 ದುಡಿಯೋರು ನಾವು ಪ್ರತಿಭಟನೆ ಅಂತ ಹೇಳ್ಕೊಂಡು ಈ ESIಗಳು ಇವರ ಕರ್ಮಕಾಂಡದ ಹಿಂದೆ ಬಿದ್ದರೆ ನಮ್ಮ ಹೆಂಡತಿ ಮಕ್ಕಳ ಗತಿ ಏನು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಆದರೆ ಕಾರ್ಮಿಕರ ಒಂದು ಚಿಂತೆಯನ್ನು ಕೂಡ ಅವರ ಸಮಸ್ಯೆಗಳನ್ನು ಕೂಡ ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಒಂದು ರೀತಿಯಲ್ಲಿ ತಾವು ಹಿರಿಯರೆಲ್ಲ ಸೇರ್ಕೊಂಡು ಒಂದು ಹೋರಾಟವನ್ನು ಮಾಡ್ತಾ ಇದ್ರಿ, ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ, ಆದಷ್ಟು ಬೇಗ ಈ ಹೋರಾಟಕ್ಕೆ ಇನ್ನಷ್ಟು ಜನ ಸೇರ್ಕೊಳ್ಳಿ, ಇದೊಂದು ದೊಡ್ಡ ಮಟ್ಟದ ಆಂದೋಲನ ಆಗಲಿ. ESIನಲ್ಲಿರುವಂತಹ ಭ್ರಷ್ಟಾಚಾರ ಬಯಲಾಗಬೇಕು. ಅದು ಆಸ್ಪತ್ರೆಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಯಾರೆಲ್ಲ ಸೇರ್ಕೊಂಡಿದ್ದಾರೆ ಎಲ್ಲರನ್ನು ಕೂಡ ಬಯಲು ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ನಿಮ್ಮ ಇಬ್ಬರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಇವತ್ತು ನಾವು ESIನ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಎಲ್ಲೋ ಒಂದು ಕಡೆಯಲ್ಲಿ RMP ಇರ್ಬೋದು ಅಥವಾ ಇನ್ನಿತರ ಒಂದಷ್ಟು ಸ್ಕೀಮ್ಗಳು ಬರುತ್ತೆ, ನಮಗೆ ಹಣ ಕಟ್ಟಿ ನಾವು ರಿಟರ್ನ್ಸ್ ಕೊಡ್ತೇವೆ ಅಂತ ಹೇಳಿ ಯಾರಾದರೂ ಮೋಸ ಮಾಡಿದರೆ ಅವರ ಮೇಲೆ 420 ಕೇಸನ್ನು ನೀವು ಫೈಲ್ ಮಾಡ್ತೀರಿ. ESIನಲ್ಲಿ ಇವತ್ತು ಕಾರ್ಮಿಕರು ಹಲವಾರು ವರ್ಷಗಳಿಂದ ತಮ್ಮ ಹಣವನ್ನು ತೊಡಗಿಸಿಕೊಂಡಿದ್ದಾರೆ, ಅವರಿಗೆ ಯಾವುದೇ ರೀತಿಯ ರಿಟರ್ನ್ಸ್ ಇಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಗೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೂ ಕೂಡ ಅವರಿಗೆ ಒಂದು ಹಣವನ್ನು ಕೊಡೋದಕ್ಕೆ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ಇವತ್ತು ಸರ್ಕಾರವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಎಲ್ಲೊಂದು ಕಡೆಯಲ್ಲಿ ಇದಕ್ಕೆ ಉತ್ತರದಾಯಿತ್ವವನ್ನು ಸರ್ಕಾರ ಹೊಂದಿದೆ, ಅದರ ಅಧಿಕಾರಿಗಳು ಹೊಂದಿದ್ದಾರೆ. ಆದಷ್ಟು ಬೇಗ ಅವರು ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಇಲ್ಲದಿದ್ದರೆ ಕಾರ್ಮಿಕರ ಆಕ್ರೋಶ ಒಂದು ಜನಾಂದೋಲನ ಆಗುವಂಥ ದಿನ ದೂರ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮ ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.